ಕೃಷ್ಣ ಹರೇ ಕೃಷ್ಣ. ಎಲ್ರಿಗೂ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರಭಾತ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ತತೋ ಜಯಮುದೀರಯೇತ್. ಭಗವದ್ಗೀತೆ ಮಹಾತ್ಮೆಯ ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಕೃಷ್ಣ ಎಲ್ರಿಗೂ. ಮಾತಾಜಿ ಧನ್ಯವಾದಗಳು. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಜೈ. ಶಶಿ ಗೌರಿ ತಾಯಿ ಕಿ ಜೈ. ಜೈ ಶಿಲ ಪ್ರಭುಪಾದ್ ಕಿ ಜೈ. ಜೈ. ಶಿಲ ಗುರುದೇವ್ ಕಿ ಜೈ. ಜೈ ಎಲ್ಲ ಗುರು ಪರಂಪರೆಗೂ ಜೈ. ಜೈ ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಜೈ ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಜೈ ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಜೈ ಶಿಲ ಪ್ರಭುಪಾದ್ ಕಿ ಜೈ. ಜೈ. ಶಿಲ ಗುರುದೇವ್ ಕಿ ಜೈ. ಜೈ. ಹರೇ ಕೃಷ್ಣ ಎಲ್ರಿಗೂ. ಹರೇ ಕೃಷ್ಣ ಮಾತಾಜಿ. ನಿನ್ನೆ ತರಗತಿಯಲ್ಲಿ ನಾವು ಹರೇ ಕೃಷ್ಣ ಹತ್ತನೇ ಮಾತಾಜಿ, ಸಾರಿ ಕೃಷ್ಣ ಮಾತಾಜಿ ಮಾತಾಜಿ. ಹರೇ ಕೃಷ್ಣ ಸುಮಂಗ್ಲ ಮಾತಾಜಿ ಬಂದಿದ್ದೀರಾ? ಸರಿ. ಮಾತಾಜಿ. ಇಲ್ಲ ಒಂದ್ ನಿಮಿಷ ಮಾತಾಜಿ, ಮಾತಾಜಿ. ಹೊರಗಿದ್ದೀನಿ. ಹರೇ ಕೃಷ್ಣ ಮಾತಾಜಿ. ಹೌದಾ? ಸರಿ. ಹಾ ಮಾತಾಜಿ ಹೇಳಿ. ಮಾತಾಜಿ, ನಾನು ಹೊರಗಿದ್ದೀನಿ ಮಾತಾಜಿ, ಕ್ಲಾಸಿಗೆ ಬರಕ್ ಆಗಲ್ಲ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಮಾತಾಜಿ. ಹಾ ಸರಿ. ಹಾ, ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10ರ 11ನೇ ಶ್ಲೋಕವನ್ನ ನಾವು ಪ್ರಾರಂಭ ಮಾಡೋಣ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ತ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಇದ್ರ ಒಂದು ಉಚ್ಚಾರಣೆ. ತೇಷಾಮೇವಾನುಕಂಪಾರ್ಥಂ. ಇದನ್ನ ಬಿಡಿಸಿದಾಗ 3 ಪದಗಳಾಗುತ್ತೆ. ತೇಷಾಂ ಏವ ಅನುಕಂಪ ಅರ್ಥಂ ಅಂತ. ಇದನ್ನ ಉಚ್ಚಾರಣೆ ಹೇಗ್ ಮಾಡುದು? ತೇಷಾಮೇವಾನು ತೇಷಾಮೇವ ಅನುಕಂಪಾರ್ಥಂ ಅಂತ ಮಾಡಿ. ತೇಷಾಮೇವ ಅನುಕಂಪಾರ್ಥಂ. ಅಲ್ಲಿ ಇದು ಈ ಕಡೆ ಹೋಗುತ್ತೆ, ಅನ್ನೋದು ಮುಂದೆ ಬರುತ್ತೆ. ತೇಷಾಮೇವ ಅನುಕಂಪಾರ್ಥಂ ಅಹಂ ಜ್ಞಾನ ಅಜಂ ತಮಃ. ಇದನ್ನ ಬಿಡಿಸಿದಾಗ ಅಹಂ ಜ್ಞಾನ ಅಜಂ ಜ್ಞಾನಜಂ ಅಂತ ಆಗುತ್ತೆ. ಅಹಂ ಜ್ಞಾನಜಂ 2 ಪದಗಳನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅಹಂ ಜ್ಞಾನಜಂ ಅಂತ ಹೇಳಿ ನೀವು ಕೂಡಿ ಹೇಳ್ಬೋದು. ಅಹಂ ಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ. ಇದನ್ನ ಬಿಡಿಸಿದಾಗ ನಾಶಯಾಮಿ ಆತ್ಮ ಭಾವಸ್ಥಃ ಅಂತ ಹೇಳಿ 3 ಪದಗಳಾಗತ್ತೆ. ನಾಶಯಾಮಿ ಆತ್ಮಭಾವ ಸ್ತಃ ಅಂತ ಹೇಳಿ ನೀವು ಇದನ್ನ ನಾಶಯಾಮಿ ಆತ್ಮಭಾವಸ್ಥೋ ಅಂತ ಹೇಳ್ಬೋದು. 2 ಪದ ಮಾಡ್ಬೋದು. ನಾಶಯಾಮ್ಯ ಇದೆಯಲ್ಲ, ಅದನ್ನ ನಾಶಯಾಮಿ ಮತ್ತೆ ಅದೇನ್ ಯಾ ಬರುತ್ತಲ್ಲ ಆ ಆಗತ್ತೆ. ಸೊ ಆತ್ಮಭಾವಸ್ಥೋ ಅಂತ ಮುಂದಿನ ಪದ ಆಗತ್ತೆ. ನಾಶಯಾಮಿ ಆತ್ಮಭಾವಸ್ಥೋ, ಅಥವಾ ಕೂಡಿನೂ ಹೇಳ್ಬೋದು ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ಹೇಳಿ. ಇದರೊಂದು ಅರ್ಥವನ್ನ ತಿಳ್ಕೊಳ್ಳೋಣ ಬರೋಣ. ತೇಷಾಮೇವ ಅಂತ. ತೇಷಾಂ ಅಂದ್ರೆ ಅವರಿಗೋಸ್ಕರ ಅಂತ ಹೇಳಿ, ಅವರಿಗಾಗಿ ಅಂತ. ಅನುಕಂಪಾರ್ಥಂ ಅನುಕಂಪಾರ್ಥಂ ಅಂತಂದ್ರೆ, ಇದು ಕಂಪಾರ್ಥಂ ಅಂದ್ರೆ ದಯೆ ತೋರೋದು. ಹೇಗೆ ದಯೆ ತೋರೋದು? ಅನುಕಂಪ ಅಂದ್ರೆ ಅಂದ್ರೆ ವಿಶೇಷವಾದಂತ ಒಂದು ಕೃಪೆ ತೋರುವಂಥದ್ದು. ಅಹಂ ಅಜ್ಞಾನಜಂ ತಮಃ. ಅಹಂ ಅಂದ್ರೆ ನಾನು, ಅಜ್ಞಾನಜಂ ತಮಃ. ಜ್ಞಾನ ಅಂತಂದ್ರೆ ಅಜ್ಞಾನದಿಂದ ಉಂಟಾದಂತ ಅಜ್ಞಾನಜಂ ಅಂದ್ರೆ ಅಜ್ಞಾನದ ಒಂದು ಕಾರಣದಿಂದ ಏನು ಉಂಟಾಗುತ್ತೆ? ಅಂಧಕಾರ. ತಮಃ ಅಂದ್ರೆ ಅಂಧಕಾರ, ಅಜ್ಞಾನದಿಂದ ಉಂಟಾದ ಅಂಧಕಾರ ಅಂತ ಅರ್ಥ. ನಾಶಯಾಮ್ಯಾತ್ಮ ಭಾವಸ್ಥೋ. ನಾಶಾಮಿ ಅಂದ್ರೆ ನಾಶ ಮಾಡುತ್ತೇನೆ. ಆತ್ಮಭಾವಸ್ಥೋ ಅಂದ್ರೆ ಅವರ ಹೃದಯದಲ್ಲಿ ನೆಲೆಗೊಂಡು ನಾಶ ಮಾಡ್ತಾನೆ. ಹೇಗೆ ನಾಶ ಮಾಡ್ತಾನೆ? ಅವರ ಹೃದಯದಲ್ಲಿ ನೆಲೆಗೊಂಡು ನಾಶ ಮಾಡ್ತಾನೆ. ಆಮೇಲೆ ನಾಶ ಮಾಡಿ ಏನಾಗುತ್ತೆ? ಜ್ಞಾನದೀಪೇನ ಭಾಸ್ವತ. ಜ್ಞಾನದೀಪೇನ ಅಂದ್ರೆ ಜ್ಞಾನದ ದೀಪದಿಂದ, ಭಾಸ್ವತ ಅಂದ್ರೆ ಪ್ರಕಾಶಮಾನ ವಾದಂಥದ್ದು ಅಂತ ಹೇಳಿ.
ಸೊ ಪ್ರಕಾಶಮಾನವಾಗಿ ಬೆಳಗ್ತೇನೆ ಅಂತ ಹೇಳ್ತಾನೆ. ಒಟ್ಟಾರೆ ಇದ್ರ ಅರ್ಥ ಏನ್ ಕೊಡುತ್ತೆ ಅಂದ್ರೆ, ತೇಷಮೇವಾನುಕಂಪಾರ್ಥ ಅಂದ್ರೆ ಭಕ್ತರ ಮೇಲಿನ ವಿಶೇಷ ದಯೆಯಿಂದ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ, ನಾನು ಅವರ ಅಜ್ಞಾನದಿಂದ ಹುಟ್ಟಿದ ಅಂಧಕಾರವನ್ನ ನಾಶ ಮಾಡ್ತೇನೆ. ಆತ್ಮಭಾವಸ್ಥಃ, ಅವರ ಹೃದಯದಲ್ಲಿ ನೆಲೆಸ್ಕೊಂಡು ಮಾನವಾದ ಜ್ಞಾನದ ದೀಪವನ್ನ ಬೆಳಗ್ತೇನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹೀಗೆ ನನ್ನ ದಯೆಯಿಂದ ಅವರ ಹೃದಯದಲ್ಲಿರುವ ಅಜ್ಞಾನದ ಅಂಧಕಾರವನ್ನ ಪ್ರಕಾಶಮಯವಾದಂತಹ ಜ್ಞಾನದಿಂದ ನಾನು ಸಂಪೂರ್ಣವಾಗಿ ದೂರ ಮಾಡ್ತೇನೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅಂದ್ರೆ ಕತ್ತಲನ್ನ ದೂರ ಮಾಡ್ತೇನೆ, ಜ್ಞಾನದ ದೀಪವನ್ನ ಅವ್ರ ಹೃದಯದಲ್ಲಿ ಬೆಳಗ್ತೇನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ. 5 ಜನ. ಮಾತಾಜಿ, ಲಲಿತಾ ಮಾತಾಜಿ. ಮಾತಾಜಿ ಹೇಳಿ ಮಾತಾಜಿ. ಸರಿ. ಎಪಿ ಸುಮಿತ್ರಮ್ಮ ಮಾತಾಜಿ, ಮಲ್ಲಾಜಮ್ಮ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಆರ್ ಮಾತಾಜಿ, ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಶ್ಲೋಕ 11. ತೇಷಾಮೇವ ಅನುಕಂಪಾರ್ಥ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಃ. ಅಲ್ಲಿ ತಾಹ ಅಂತ ಹೇಳ್ಬೇಡಿ ಮಾತಾಜಿ, ಅಲ್ಲಿ ವಿಸರ್ಗ ಇಲ್ಲ ಅಲ್ಲ. ವಿಸರ್ಗ ಇದ್ರೆ ಮಾತ್ರ ಭಾಸ್ವತಾಹ ಅಂತ ಹೇಳಿದ್ರಲ್ಲ ಅದೊಂದು. ಮತ್ತೆ ಕಂಪಾರ್ಥಂ, ಅಲ್ಲಿ ಕಂಪಾರ್ಥ ಅಂತ ಅಷ್ಟೇ ಹೇಳಿದ್ರೆ, ಅಲ್ಲಿ ಮುಂದೆ ಇದೆ ಅಲ್ಲ ಅನುಸ್ವಾರ, ಕಂಪಾರ್ಥಂ ಅನ್ನೋದನ್ನ. ಥ್ಯಾಂಕ್ ಯು ಮಾತಾಜಿ. ಸರಿ, ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಪ್ರಭುಜಿ. ಶ್ಲೋಕ 11. ತೇಷಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಃ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ, 5 ಜನ. ಸರಿ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 12ನೇ ಶ್ಲೋಕ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆಯನ್ನ ತಿಳ್ಕೊಂಡ್ ಬರೋಣ. ಪರಂ ಬ್ರಹ್ಮ. ಅರ್ಜುನ ಉವಾಚ. ಅರ್ಜುನ ಹೇಳ್ತಾನೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್. ವ್ಯಂಜನ ಇದೆ ಎನ್ನಗೆ. ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ. ಇಲ್ಲಿ ಆದಿದೇವಂ ಅಜಂ ಬಿಡಿಸಿದಾಗ ಆದಿದೇವಂ ಒಂದ್ ಪದ, ಅಜಂ ಒಂದ್ ಪದ. ಆದಿದೇವಂ ಅಜಂ ವಿಭುಂ. ಮತ್ತೆ ಮಕ್ಕೆ ವ್ಯಂಜನ ಇದೆ. ಸರಳವಾಗಿದೆ ನಿಮ್ಮೆಲ್ರಿಗೂ ಕೂಡ. ಇದ್ರ ಒಂದು ಅರ್ಥ ತಿಳ್ಕೊಂಡ್ ಬರೋಣ. ಪರಬ್ರಹ್ಮ ಪರಂ ಬ್ರಹ್ಮ. ಬ್ರಹ್ಮ ನೋಡ್ರಿ, ಅಲ್ಲಿ ಸಂಯುಕ್ತ ಕುರಿತಾಗಿ ನಾನು ನಿಮ್ಗೆ ಹೇಳಿದ್ದೆ. ಸೊ ಎದೆಯಿಂದ ಯಾವಾಗ್ಲೂ ಕೂಡ ಹ ಉಚ್ಚಾರಣೆ ಆಗ್ಬೇಕು. ಬ್ರಹ್ಮ, ಮ ಹೇಳಿ ಹ ಹೇಳ್ಬೇಕು. ಬ್ರಹ್ಮ. ಪರಂ ಬ್ರಹ್ಮ ಅಂದ್ರೆ ಪರಮ ಬ್ರಹ್ಮ ಅಂತ ಹೇಳ್ತಾ ಇರುವಂತದ್ದು. ಅದೇ ದೇವೋತ್ತಮ ಪರಮ ಪುರುಷ. ಪರಂ ಧಾಮ. ಪರಂ ಧಾಮ ಅಂದ್ರೆ ಈ ಭಗವಂತನ ದಿವ್ಯ ಧಾಮ. ಅದೇ
ಕೊನೆಯ ಆಶ್ರಯ. ಪವಿತ್ರಂ ಪರಮಂ, ಸೊ ಅದು ತುಂಬಾನೇ ಪವಿತ್ರವಾಗಿರುವಂತದ್ದು, ಪರಮವಾದ ಪವಿತ್ರ ಅಂತ. ಭವಾನ್ ಅಂದ್ರೆ ನೀವು, ಪುರುಷಂ ಶಾಶ್ವತಂ, ಶಾಶ್ವತವಾದ ಮೂಲನಾದ ಪುರುಷನು, ಆದಿ ಮೂಲನು ಆದಂಥವನು, ದಿವ್ಯ ಆಗಿದ್ದಾನೆ, ದಿವ್ಯಂ ದಿವ್ಯವಾದ ದಿವ್ಯವಾದ ಸ್ವರೂಪ ಹೊಂದಿದ್ದಾನೆ. ಆದಿದೇವಂ ಅಂದ್ರೆ ಎಲ್ಲರಿಗಿಂತಲೂ ಮೊದಲಿರುವಂತವನು ಅವನು, ಆದಿ ಮೂಲ, ಆದಿದೇವನಿದ್ದಾನೆ ಅವನು. ಅಜಂ, ಅಜಂ ಅಂದ್ರೆ ಜನ್ಮರಹಿತನಾಗಿದ್ದಾನೆ. ವಿಭುಂ ಅಂದ್ರೆ ಸರ್ವ ವ್ಯಾಪ್ತಿಯಾಗಿದ್ದಾನೆ ಅಂತ. ಅಂದ್ರೆ ಎಲ್ಲರಿಗಿಂತ ಅತ್ಯುತ್ತಮನು ಮತ್ತೆ ಸರ್ವವ್ಯಾಪಿಯಾದವನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇದ್ರೊಂದು ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಪರಂ ಬ್ರಹ್ಮ ಪರಂ ಧಾಮ ಭವಾನ್. ಭವಾನ್ ಅಂದ್ರೆ ನೀವೇನಾಗಿದ್ದೀರಾ? ಪರಬ್ರಹ್ಮ. ಅರ್ಜುನ ಹೇಳ್ತಾನೆ ಭಗವಂತನಿಗೆ, ನೀವು ಪರಮ ಬ್ರಹ್ಮ ಆಗಿದ್ದೀರಾ, ನೀವೇ ಪರಮ ಆಶ್ರಯ ಆಗಿದ್ದೀರಾ. ಪವಿತ್ರ ಪರಮಂ, ನೀವು ಅತ್ಯಂತ ಪವಿತ್ರರು. ಪುರುಷಂ ಶಾಶ್ವತಂ ದಿವ್ಯಂ, ನೀವು ಶಾಶ್ವತ ದಿವ್ಯ ಪುರುಷರಾಗಿದ್ದೀರಾ. ಆದಿದೇವಂ ಅಜಂ ವಿಭುಂ, ನೀವು ಆದಿದೇವರು, ಎಲ್ಲ ದೇವತೆಗಳ ಆದಿಯಾಗಿದ್ದೀರಾ. ನಿಮ್ಗೆ ಯಾವುದೇ ಜನ್ಮ ಇಲ್ಲ, ನೀವು ಸರ್ವ ವ್ಯಾಪಕರಾಗಿದ್ದೀರಾ, ಹಾಗಾಗಿ ನೀವು ಅತ್ಯುತ್ತಮರಾಗಿದ್ದೀರಾ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇದು ಒಂದು ಭಾಗ. ಇನ್ನ ಮುಂದೆ ಇದು ಕಂಪ್ಲೀಟ್ ಆಗ್ಲಿಲ್ಲ, ಈ ಒಂದು ಶ್ಲೋಕ ಒಂದು ಫುಲ್ ಸ್ಟಾಪ್ ಬರ್ಲಿಲ್ಲ. ಯಾಕಂದ್ರೆ ಇಲ್ಲಿ ನೀನೇನಿದ್ಯಾ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಇನ್ ಮುಂದೆ ಇದನ್ನ ಯಾರು ಹೇಳ್ತಾರೆ ಅನ್ನೋದನ್ನ ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಅದನ್ನು ಕೂಡ ನಾನು ಹೀಗೆ ಹೇಳ್ತೇನೆ. ಆಮೇಲೆ 5 ಜನ ಅದನ್ನ ಹೇಳಿ, 5 ಜನ 13ನೇ ಶ್ಲೋಕನ ಹೇಳಿ, ಇಲ್ಲಾಂದ್ರೆ ಇನ್ಕಂಪ್ಲೀಟ್ ಆಗತ್ತೆ ಅರ್ಥ. ಇದನ್ನ ಅರ್ಥ ಮುಗಿಸಿ ನಾನು ಹೋಗ್ತೇನೆ. ಮುಂದಿನ ಒಂದು ಶ್ಲೋಕ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 13ನೇ ಶ್ಲೋಕ. ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷೀರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಇದೊಂದು ಉಚ್ಚಾರಣೆ, ಆಹುಸ್ತ್ವಾಂ ಋಷಯಃ. ಇದನ್ನ ಬಿಡಿಸಿದಾಗ ಆಹುಹು ತ್ವಾಂ ಋಷಯಃ 3 ಪದಗಳಾಗತ್ತೆ. ಆಹುಹು ತ್ವಾಂ ಋಷಯಃ. ಸೊ ನೀವಿದನ್ನ ಆಹುಸ್ತ್ವಾಂ ಋಷಯಃ ಅಂತ ಹೇಳ್ಬೋದು. ಆಹುಸ್ತ್ವಾಂ ಹೇಳಿ, ಅದಕ್ಕೇನು ಮಗೆ ಒಟ್ಟರು ಸುಳಿ ಇದೆಯಲ್ಲ ಕೆಳಗಡೆ, ಆ ಋಷಿ ರೂ ಬರುತ್ತೆ, ಆ ರೂನ ಮುಂದೆ ಹೇಳ್ಬೋದು ಋಷಯಃ. ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿ, ನೋಡಿ ಅಲ್ಲಿ ಬರ್ಬೇಕು, ಶಕ್ಕೆ ಅರ್ಕಾವಳಿ ಇದೆ. ದೇವರ್ಷಿರ್ ನಾರದಸ್ತಥಾ. ಬಿಡಿಸೋದಾದ್ರೆ ಇದನ್ನ ದೇವಋಷಿ ನಾರದಃ ತಥಾ ಅಂತ ಬರುತ್ತೆ. ದೇವರ್ಷಿ ನಾರದಸ್ತಥಾ ಅಂತ ಹೇಳ್ಬೋದು ನೀವು. ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ನಿಮ್ಗೆ 2ನೇದು ಒಂದೇ ಆಗೋದು, ದೇವರ್ಷಿ ನಾರದ. ದೇವರ್ಷಿ ಅಂತ ಹೇಳಿ, ನಾರದ ಅಂತ ಸೆಪರೇಟ್ ಹೇಳಿ. ಮತ್ತೆ ಅಲ್ಲಿ 4 ಅರ್ಕಾವಳಿ ಹೇಳೋ ಅವಶ್ಯಕತೆ ಇಲ್ಲ ನೀವು ಹೇಳುವುದಾದ್ರೆ. ದೇವರ್ಷಿ ನಾರದಸ್ತಥಾ. ಇದ್ರೊಂದು ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಆಹುಹು ಅಂತಂದ್ರೆ ಹೀಗೆ ಹೇಳಿದ್ದಾರೆ. ಏನ್ ಹೇಳಿದಾರೆ ಹೀಗೆ ಅಂದ್ರೆ, ಮೇಲೆ 12ನೇ ಶ್ಲೋಕದಲ್ಲಿ ಇತ್ತಲ್ಲ, ನೀ ಪರಬ್ರಹ್ಮನಾಗಿದೀಯಾ, ಪರಮ ಆಶ್ರಯನಾಗಿದೀಯಾ, ನೀನು ಅತ್ಯಂತ ಪವಿತ್ರನ, ನೀನು ಶಾಶ್ವತ ಪುರುಷ, ದಿವ್ಯ ಮೂಲ ದೇವತೆ, ಜನ್ಮರಹಿತ, ಸರ್ವವ್ಯಾಪಿಯಾಗಿದ್ದೀಯಾ ಅಂತ ಹೀಗೆ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಋಷಯಃ ಸರ್ವೇ ಅಂದ್ರೆ, ಸರ್ವೇ ಅಂದ್ರೆ ಎಲ್ಲ, ಋಷಯ ಅಂದ್ರೆ ಋಷಿಗಳು, ಎಲ್ಲಾ ಋಷಿಗಳು. ದೇವರ್ಷಿ ನಾರದಃ. ಸೊ ಅದರಲ್ಲಿ ಮುಖ್ಯವಾಗಿ ಯಾರು ಇಲ್ಲಿ ಹೇಳೋದೇನು ಅಂದ್ರೆ, ದೇವರ್ಷಿ ನಾರದ, ದೇವರ್ಷಿ ನಾರದರು, ಮತ್ತೆ ಅಸಿತ, ಇವರೆಲ್ಲ ಋಷಿಗಳು ಇವರು. ಅಸಿತ, ದೇವಲಃ, ವ್ಯಾಸಃ, ಇವರೆಲ್ಲ ಋಷಿಗಳ ಹೆಸರು. ಅಸಿತ, ದೇವಲ, ವ್ಯಾಸಃ. ಸ್ವಯಂ ಚೈವ ಬ್ರವೀಷಿ ಮೇ. ಮತ್ತೆ ನೀವು ಕೂಡ ನನಗೆ ಇದನ್ನೇ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅಂದ್ರೆ ಸ್ವಯಂ ಚೈವ ಬ್ರವೀಷಿ ಮೇ, ನೀನು ಕೂಡ ನನಗೀಗ ಅದನ್ನೇ ಹೇಳ್ತಾ ಇದೀಯಾ ಅಂತ. ಒಟ್ಟಾರೆ ಏನು ಅರ್ಥ ಕೊಡುತ್ತೆ ಅಂದ್ರೆ, ಋಷಿಯ ಸರ್ವೇ ಆಹುಹು, ಎಲ್ಲ ಋಷಿಗಳು ಹೀಗೆ ಹೇಳ್ತಾರೆ. ನಾರದಃ ಅಸಿತಃ ದೇವಲಃ ವ್ಯಾಸಃ, ಅಂದ್ರೆ ನಾರದ, ಅಸಿತ, ದೇವಲ, ವ್ಯಾಸರು ಕೂಡ ಹೀಗೆ ಹೇಳ್ತಾರೆ. ಏನ್ ಹೇಳ್ತಾರೆ? ಸ್ವಯಂ ಚೈವ ಬ್ರವೀಷಿ ಮೇ, ಮತ್ತು ನೀವು ಸಹ ನನಗೆ ಇದನ್ನೇ ಹೇಳ್ತಾ ಇದ್ದೀರಾ ಈಗ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಸತ್ಯ ಏನ್ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಇವ್ರು ಋಷಿಗಳು ಹೇಳಿದರೆ, ನೀನು ಹೇಳ್ತಾ ಇದೀಯಾ ಈಗ ಅಂತ ಹೇಳ್ತಾ ಇರೋದು. ಹರೇ ಕೃಷ್ಣ ಮಾತಾಜಿ. 12ನೇದ್ದು
ಒಂದ್ 5 ಜನರಿಗೆ ಹೇಳಿಸಿ ಮಾತಾಜಿ, ಆಮೇಲೆ 13ನೇದು ಒಂದ್ 5 ಜನರಿಗೆ ಹೇಳಿಸಿ. ಓಕೆ ಮಾತಾಜಿ. 12ನೇ ಶ್ಲೋಕ ಅಂಬಿಕಾ ಮಾತಾಜಿ, ಗೀತಾ ಆರ್ ಕೋಡಿಕಲ್ ಮಾತಾಜಿ, ಹರಿಣಿ ಕಕ್ಕೇರಿ ಮಾತಾಜಿ, ಆಮೇಲೆ ಜಯಲಕ್ಷ್ಮಿ ಆಚಾರ್ಯ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ. ಇಷ್ಟು ಜನ ಹೇಳಿ 12ನೇ ಶ್ಲೋಕ. ಶ್ಲೋಕ 12. ಅರ್ಜುನ ಉವಾಚ ಹೇಳಿ ಪರಂ ಮಾತಾಜಿ. ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಶ್ಲೋಕ 12. ಹರೇ ಕೃಷ್ಣ. ಅರ್ಜುನ ಉವಾಚ ಅಂಬಿಕಾ ಅರ್ಜುನ ಉವಾಚ ಮಾತಾಜಿ ಆರ್ಡರ್ ಹೋಗುತ್ತೆ. ಅಂಬಿಕಾ ಮಾತಾಜಿ ಹೇಳಿ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರಿಣಿ ಮಾತಾಜಿ. ಶ್ಲೋಕ 12. ಹರೇ ಕೃಷ್ಣ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಅರ್ಜುನ ಉವಾಚ ಪರಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರ ಪರಮಂ ಭವಾನ್ ಪುರುಷಂ ಪವಿತ್ರಂ. ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ. ಹರೇ ಕೃಷ್ಣ. ಪ್ರಭುಜಿ ನೀವು ಸಾವಕಾಶವಾಗಿ ಹೇಳಿ. ಪವಿತ್ರಂ ಪರಮಂ ಭವಾನ್. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರ ಪರಮಂ ಭವಾನ್ ಪವಿತ್ರಂ. ಪುರುಷಂ ಶಾಶ್ವತಂ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುವಂ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 13. ಶ್ರುತಿ ಮಾತಾಜಿ, ಲಕ್ಷ್ಮಿ ಬಿವಿ ಮಾತಾಜಿ, ರಾಜೇಶ್ವರಿ ಮಾತಾಜಿ, ಸೌಮ್ಯಶ್ರೀ ಮಾತಾಜಿ, ಕಾಂತಾಮಣಿ ಮಾತಾಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಾಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಹುಸ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ಫಸ್ಟ್ ಒನ್ ಹೇಳಿ, ಫಸ್ಟ್ ಲೈನ್ ಅಷ್ಟೇ ಹೇಳಿ. ಆಹುಸ್ವಾಂ ಋಷಯಃ ಅಲ್ಲಿ ನೋಡಿ ಮಾತಾಜಿ. ಆಹುಸ್ತ್ವಾಂ ಸಕ್ಕೆ ತವತ್ತು ಒತ್ತಿದೆ ಅಲ್ಲ. ಆಹುಸ್ತ್ವಾಂ. ಸರಿ ಮಾತಾಜಿ. ಆಹುಸ್ವಾಂ ಋಷಯಃ ಸರ್ವೇ. ಉಳಿದಿದ್ದು ಸರಿ ಇದೆ ಮಾತಾಜಿ. ಉಳಿದಿದ್ದು ಅದು ಒಂದೇ.
ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತಾ ಮಾತಾಜಿ? ಆಯ್ತು ಮಾತಾಜಿ, ಆಯ್ತು. 10 ಜನಕ್ಕೆ ಆಯ್ತು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 14ನೇ ಶ್ಲೋಕ. ಸರ್ವಮೇತದ್ಋತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಹರೇ ಕೃಷ್ಣ. ಇದರೊಂದು ಉಚ್ಚಾರಣೆ ಈ ತರ ಬರುತ್ತೆ. ಸರ್ವಮೇತದ್ ಇದು ಬಿಡಿಸಿದಾಗ ಸರ್ವಂ ಏತತ್ ಅಂತ ಆಗುತ್ತೆ. ಸರ್ವಮೇತದ್ ವ್ಯಂಜನ ಇದೆ. ಸರ್ವಮೇತದ್ ಋತಂ ಮನ್ಯೇ ಯನ್ಮಾಂ ನೌಕೆ ಮ ಒತ್ತಿದೆ, ಮತ್ತೆ ಅನುಸ್ವಾರ ಇದೆ, ಮತ್ತೆ ಮ ಹೇಳ್ಬೇಕು. ಯನ್ಮಾಂ 2 ಸಲ ಮ ಬರ್ತದೆ. ಯನ್ಮಾಂ ವದಸಿ ಕೇಶವ ನಹಿ ಅಂತ ಹೇಳ್ಬೇಡಿ. ನಹಿ ತೇ ಭಗವನ್ ವ್ಯಕ್ತಿಂ ಭಗವನ್ ನ ವ್ಯಂಜನ ಇದೆ. ಭಗವನ್ ವ್ಯಕ್ತಿಂ ವಿದುರ್ದೇವ ನೋಡಿ, ಅದನ್ನ ಬಿಡಿಸಿದಾಗ ವಿದುಹು ದೇವಾಹ ಆಗುತ್ತೆ. ವಿದುಹು ದೇವಾಹ ವಿದುರ್ದೇವ ನ ದಾನವಾಹ. ಒಂದ್ ನಿಮಿಷ. ಹರೇ ಕೃಷ್ಣ. ಇದ್ರೊಂದು ಅರ್ಥ ತಿಳ್ಕೊಳ್ಳೋಣ. ಸರ್ವಂ ಏತತ್ ಋತಂ ಮನ್ಯೇ. ಸರ್ವಂ ಅಂತಂದ್ರೆ ಎಲ್ಲ, ಏತತ್ ಅಂದ್ರೆ ಈ ಅಂತ ಹೇಳ್ತಾ ಇರುವಂತದ್ದು, ಈ ಹೇಳಿರುವಂತದ್ದು, ಈಗೇನ್ ಹೇಳ್ತಾ ಇದ್ದಾನಲ್ಲ ಅದು. ಏತದ್ ಋತಂ ಮನ್ಯೇ. ಋತಂ ಅಂದ್ರೆ ಸತ್ಯವೆಂದು, ಮನ್ಯ ಅಂದ್ರೆ ಅಂಗೀಕರಿಸ್ತೇನೆ ಅಂತ ಹೇಳಿ. ಸೊ ಈಗೇನ್ ನೀವೆಲ್ಲ ಹೇಳ್ತೀರಲ್ಲ, ಆ ಎಲ್ಲವನ್ನ ಸತ್ಯ ಅಂತ ನಾನು ನಂಬುತ್ತೇನೆ ಅಥವಾ ಅಂಗೀಕರಿಸ್ತೇನೆ. ಯನ್ಮಾಂ ವದಸಿ ಕೇಶವ. ಇದಕ್ಕೆ ಯತ್ಮಾಂ ವದಸಿ ಕೇಶವ ಅಂತ ಕರೀತಾರೆ. ಯತ್ ಅಂದ್ರೆ ಯಾವ್ದನ್ನ, ಮಾಂ ಅಂದ್ರೆ ನನಗೆ, ವದಸಿ ಕೇಶವ. ವದಸಿ ಅಂದ್ರೆ ಹೇಳೋದು, ಹೇಳುತ್ತಿರುವುದು. ಯಾರು ಹೇಳ್ತಾ ಇದ್ರೆ? ಕೇಶವ. ಸೊ ಈಗ ಏನೆಲ್ಲ ನೀವು ನನಗೆ ಹೇಳ್ತಾ ಇದೀರಲ್ಲ ಕೇಶವ, ನ ಹಿ ತೇ ವ್ಯಕ್ತಿ ವಿದ್ಯತೆ. ನ ಅಂದ್ರೆ ಇಲ್ಲ, ಹೇಳ್ತಾ ಇರುವಂತದ್ದು ಖಂಡಿತವಾಗಿಯೂ ಇಲ್ಲ. ಏನು? ತೇ ವ್ಯಕ್ತಿ ವಿದ್ಯತೆ. ಸೊ ತೇ ವ್ಯಕ್ತಿ, ತೇ ಅಂತಂದ್ರೆ ನಿನ್ನ, ವ್ಯಕ್ತಿ ಅಂತಂದ್ರೆ ಈ ದಿವ್ಯ ವ್ಯಕ್ತಿತ್ವವನ್ನ ಹೇಳ್ತಾ ಇರುವಂತದ್ದು. ಸೊ ನಿನ್ನ ದಿವ್ಯ ವ್ಯಕ್ತಿತ್ವವನ್ನ ವಿದ್ಯತೆ ನ ಅಂತ ಇಲ್ಲಿ ಹೇಳುವಂಥದ್ದು ಅಂದ್ರೆ ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಿನ್ನೇನು ನ ಹಿ ತೇ ವ್ಯಕ್ತಿ ವಿದ್ಯತೆ, ಇದರ ಅರ್ಥ ನಿಮ್ಮ ವ್ಯಕ್ತಿತ್ವದ ಪೂರ್ಣತೆಯನ್ನ, ನಿಮ್ಮ ದಿವ್ಯ ವ್ಯಕ್ತಿತ್ವವನ್ನ ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಲೋಕವ್ಯಾಪಕಂ. ಯಾಕೆಂದ್ರೆ ನೀವು ಸರ್ವ ಲೋಕಗಳಲ್ಲಿ, ಲೋಕವ್ಯಾಪಕಂ ಅಂದ್ರೆ ಲೋಕ, ಎಲ್ಲ ಲೋಕಗಳಲ್ಲಿ, ವ್ಯಾಪಕಂ ಅಂದ್ರೆ ವ್ಯಾಪಿಸಿದ್ದೀರಾ ಅಂತ ಅರ್ಥ. ವಿದುರ್ದೇವಾನದ ಇಲ್ಲ, ಇದು ಬರುತ್ತಲ್ಲ ಇದು. ವಿದುರ್ದೇವ ನ ದಾನವಾಹ. ವಿದುಹು ಅಂತಂದ್ರೆ ತಿಳಿಯಬಲ್ಲರು. ಯಾರು? ದೇವತೆಗಳು. ಸೊ ಇಲ್ಲಿ ದೇವತೆಗಳು ಕೂಡ ನ ದಾನವಾಹ. ಸೊ ವಿದುರ್ದೇವ ನ ದಾನವಾಹ ಅಂದ್ರೆ ನಿನ್ನನ್ನ ದೇವತೆಗಳು ಕೂಡ, ದಾನವರಿಗೂ ಕೂಡ ನಿನ್ನ ವ್ಯಕ್ತಿತ್ವನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಸೊ ಹೀಗೆ ಕೇಶವ, ನೀ ಹೇಳಿದ ಮಾತುಗಳ ಎಲ್ಲ ಸತ್ಯ ಅಂತ ನಾನು ನಂಬ್ತೇನೆ. ಸೊ ನಿನ್ನ ಒಂದು ಪರಿಪೂರ್ಣ ಸ್ವರೂಪ ತಿಳ್ಕೊಳ್ಳೋದಕ್ಕೂ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಯಾರ್ಯಾರಿಗೆ ಸಾಧ್ಯ ಇಲ್ಲ ಅಂದ್ರೆ ಈ ದೇವತೆಗಳಿಗೂ ಸಾಧ್ಯ ಇಲ್ಲ, ದಾನವರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ ಮಾತಾಜಿ, ಕಂಟಿನ್ಯೂ ಮಾಡಿ. ಲಕ್ಷ್ಮೀ PM ಮಾತಾಜಿ, ಲಲಿತಾ ಮಾತಾಜಿ, ಲೋಕಜೀವನಿ ಮಾತಾಜಿ, ನಿರ್ಮಲಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಓದ್ತೀನಿ ಮಾತಾಜಿ. ಶ್ಲೋಕ 14. ಸರ್ವಮೇತದ್ಋತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನ ಹೀತೆ ಭಗವಾನ್ ವ್ಯಕ್ತಿಂ ವಿದುರ್ದೇವನ ದಾನವಾಹ. ಧನ್ಯವಾದಗಳು ಮಾತಾಜಿ. ಹರೇ ಸರ್ವಮೇತದ್ಋತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಹ.
ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಸರ್ವಮೇತದ್ವೃತಂ ಮನ್ಯೇ ಯನ್ಮಾವದಸಿ ಕೇಶವ ಯನ್ಮಾಂ ವದಸಿ ಕೇಶವ ನಹಿ ನಹಿ ತೇ ನಹಿ ಅಲ್ಲ ನಹಿ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಃ ದಾನವಾಹ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹೇಳ್ತೀನಿ ಮಾತಾಜಿ. ಸರ್ವಮೇತದ್ ಋತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಾಹೀತೆ ಭಗವಾನ್ ವ್ಯಕ್ತಿಂ ವಿಧುರ್ದೇವಾನ್ ನ ದಾನವಾಹ. ಹರೇ ಕೃಷ್ಣ ಮಾತಾಜಿ. ಸರ್ವಮೇತದ್ವೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಾಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಹ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 ಶ್ಲೋಕ. ಸ್ವಯಂ ಏವಾತ್ಮನಾತ್ಮಾನಂ ವೇತ್ತ ತ್ವಂ ಪುರುಷೋತ್ತಮ ಭೂತಭಾವಂ ಭೂತೇಶ ದೇವದೇವ ಜಗತ್ಪತೆ. ಸ್ವಯಮೇವಾತ್ಮನಾತ್ಮಾನಂ ಇದನ್ನ ಬಿಡಿಸಿದಾಗ ಸ್ವಯಂ ಏವ ಆತ್ಮನ ಆತ್ಮನಂ ಅಂತ 4 ಪದಗಳಾಗುತ್ತೆ. ನೀವಿದನ್ನ ಸ್ವಯಂ ಏವಾತ್ಮನಾತ್ಮಾನಂ ಅಥವಾ ಸ್ವಯಂ ಏವಾತ್ಮನ ಆತ್ಮಾನಂ ಅಂತ ಹೇಳ್ಬೋದು 3 ಪದಗಳನ್ನಾಗಿ, ಅಥವಾ ಸ್ವಯಂ ಏವಾತ್ಮನಾತ್ಮಾನಂ ಅಂತ 2 ಪದ ಮಾಡ್ಬೋದು. ವೇತ್ತ ತಕ್ಕೆ ದೊಡ್ಡವತ್ತಿದೆ, ವೇತ್ತ ಮತ್ತೆ ವೇಕೆ ದೀರ್ಘ ಇದೆ. ವೇತ್ತ ತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಜಗತ್ತಲ್ಲಿ ವ್ಯಂಜನ ಇದೆ ನೋಡಿ, ತೋಕೆ ಪವತ್ ಬಂದಾಗ ಹೇಳ್ಬೇಕು ಜಗತ್ಪತೆ, ಗ್ಯಾಪ್ ಬಿಡಬಾರ್ದು. ತ ಮತ್ತೆ ಪ ಮಧ್ಯೆ ಗ್ಯಾಪ್ ಬಿಡಬಾರ್ದು. ಜಗತ್ಪತೆ ಅಂದಾಗ ಮಾತ್ರ ಅದು ವ್ಯಂಜನ ಕೇಳಿಸುತ್ತೆ. ಹರೇ ಕೃಷ್ಣ. ಇದರ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ. ಓಕೆ. ಸ್ವಯಂ ಏವ ಅಂದ್ರೆ ನೀನೇ ಮಾತ್ರ ಆತ್ಮನಂ ವೇತ್ತ ಅಂದ್ರೆ ನಿಮ್ಮನ್ನ ನಿಮಗೆ ಅಂತ ಹೇಳಿ, ನಿಮ್ಮನ್ನ ನಿಮ್ಗೆ ಪರಿಚಯಿಸುವಂತದ್ದು. ಅಂದ್ರೆ ನಿಮ್ಮ ನಿಜ ಸ್ವರೂಪವನ್ನ ನೀನು ಮಾತ್ರ ತಿಳಿದಿದೀಯಾ ಅಂತ ಇದ್ರ ಅರ್ಥ. ಸ್ವಯಂ ಆತ್ಮಾನಂ ವೇತ್ತ ಆತ್ಮನಂ ವೇತ್ತ. ಸೊ ನಿನ್ನನ್ನ ನೀನ್ ಮಾತ್ರ ಸಂಪೂರ್ಣವಾಗಿ ತಿಳಿದಿರುವೆ, ಪುರುಷೋತ್ತಮ. ಭೂತ ಭಾವನ ಅಂದ್ರೆ ಭೂತ ಅಂದ್ರೆ ಎಲ್ಲಾ ಜೀವಿಗಳಿಗೆ. ಮೊನ್ನೆ ಹೇಳಿದ್ರಿ ಭೂತ, ಆ ಭೂತ ಬೇರೆ, ಈ ಭೂತ ಬೇರೆ, ಅದು ಬೇರೆ ಭೂತ. ಇದು ಭೂತ ಅಂದ್ರೆ ಎಲ್ಲಾ ಜೀವಿಗಳಿಗೆ ಜೀವ ನೀಡುವವ ನೀನು. ಸೊ ಭೂತ ಭಾವನ ಅಂತ ಹೇಳ್ತಾರೆ. ಸೊ ಎಲ್ಲಾ ಜೀವಿಗಳಿಗೆ ಜೀವ ನೀಡುವವ ಅಥವಾ ಶಕ್ತಿ ನೀಡುವವ. ಭೂತೇಶ ಅಧಿಪತಿ ಆಗಿದೆಯಾ, ಹಾಗಾಗಿ ಎಲ್ಲಾ ಜೀವಿಗಳ ಒಂದು ಅಧಿಪತಿ ನೀನು. ಎಲ್ಲಾ ಜೀವಿಗಳಿಗೆ ಜೀವವನ್ನ ನೀಡುವಂತಹ ಅಧಿಪತಿ ನೀನು. ದೇವದೇವ ದೇವತೆಗಳ ದೇವತೆ ನೀನು. ಜಗತ್ಪತೆ ಜಗತ್ತಿನ ಒಡೆಯ ನೀನು, ಜಗತ್ತಿನ ಸ್ವಾಮಿ ನೀನು ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಏನಂತ ಕೊಡುತ್ತಂದ್ರೆ ಸ್ವಯಂ ಏವ ಆತ್ಮನಂ ವೇತ್ತ ಅಂದ್ರೆ ನಿನ್ನ ನಿಜ ಸ್ವರೂಪವನ್ನ ನೀನು ಮಾತ್ರ ತಿಳಿದಿರುವೆ, ಓ ಪುರುಷೋತ್ತಮ. ಭೂತ ಭಾವನ ಭೂತೇಶ ಜೀವಿಗಳ ಸೃಷ್ಟಿಕರ್ತ ಮತ್ತೆ ಅವರ ಒಂದು ಸ್ವಾಮಿ ನೀನೆ. ದೇವದೇವ ಜಗತ್ಪತೆ ದೇವತೆಗಳ ದೇವತೆ ನೀನು, ಜಗತ್ತಿನ ಒಡೆಯ ನೀನು ಅಂತ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ನಾನು ಜನರಲ್ ಆಗಿ ನಿಮ್ಗೆ ಅರ್ಥ ಹೇಳಿರ್ತೇನೆ. ಉಳಿದಿದ್ದನ್ನ ನೀವಲ್ಲಿ ಶಿಲ ಪ್ರಭುಪಾದರು ಹೇಗೆ ಇದ್ ಬರ್ದಿದ್ದಾರೆ ಅದನ್ನ ನೀವು ನೋಡ್ಕೋಬಹುದಲ್ಲಿ.
ಒಂದೊಂದು ಲೈನ್ ಹೇಗ್ ಬರುತ್ತೋ ಆ ರೀತಿಯಾಗಿ ನಾನು ನಿಮ್ಗೆ ಅರ್ಥ ಹೇಳುವ ಅಂತ ಹೇಳಿರುವಂತೆ. ಹರಿ ಕೃಷ್ಣ. ಮಾತಾಜಿ ಕಂಟಿನ್ಯೂ ಮಾಡಿ. ಜ್ಯೋತಿ ಮಾತಾಜಿ, ಲಲಿತಾ ಆರ್ ಪೂಜಾರಿ ಮಾತಾಜಿ, ಆಮೇಲೆ ರಾಜಲಕ್ಷ್ಮಿ ಮಾತಾಜಿ, ರವಿ BA ಮಾತಾಜಿ, ಪ್ರಭುಜಿ, ರೇಖಾ ಬಂಗೇರ. ಜ್ಯೋತಿ ಮಾತಾಜಿ, ಜ್ಯೋತಿ ಮಾತಾಜಿ ಹೇಳ್ತೀರಾ? ಲಲಿತಾ ಆರ್ ಪೂಜಾರಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಸ್ವಯಮೇವ ಆತ್ಮನಾತ್ಮನಂ ವೇತ್ತ ತ್ವಂ ಪುರುಷೋತ್ತಮ ಭೂತ ಭಾವನಾ ಭೂತೇಶ ದೇವ ಜಗತ್ಪತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ವಯಂ ಏವ ಆತ್ಮಾನಂ ವೇತ್ತ ತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶು ದೇವ ಜಗತ್ಪತೆ. ಹರೇ ಕೃಷ್ಣ ಮಾತಾಜಿ. ನಿಮ್ಗೆ ಇದಾಗ್ಲಿಲ್ಲ ಅಂದ್ರೆ ಅದನ್ನ ಫಸ್ಟ್ ಲೈನು ಸ್ವಯಂ ಏವಾತ್ಮ ವರ್ಗೂ ಕೂಡಿ ಹೇಳಿ. ಸ್ವಯಂ ಏವಾತ್ಮ ಆತ್ಮಾನಂ. ಸ್ವಯಂ ಏವಾತ್ಮ ಆತ್ಮಾನಂ. ಸರಿನಾ ಮಾತಾಜಿ? ಸ್ವಯಂ ಏವಾತ್ಮಾನ ಆತ್ಮಾನಂ. ಸ್ವಯಂ ಏವಾತ್ಮ ಅಷ್ಟೇ. ಸ್ವಯಂ ಏವಾತ್ಮ ಆತ್ಮಾನಂ. ಸ್ವಯಂ ಏವಾತ್ಮ ಆತ್ಮಾನಂ. ಹರೇ ಕೃಷ್ಣ. ಆತ್ಮನ ಸ್ವಯಂ ಹೇಳಿ ಮಾತಾಜಿ. ರವಿ BA ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸ್ವಯಂ ಏವಾತ್ಮನಾತ್ಮಾನಂ ವೇತ್ತ ತ್ವಂ ಪುರುಷೋತ್ತಮ ಭೂತ ಭಾವನಾ ಭೂತೇಶ ದೇವ ಜಗತ್ಪತೆ. ಹರೇ ಕೃಷ್ಣ ಮಾತಾಜಿ. ರೇಖಾ ಬಂಗೇರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಸ್ವಯಮೇವಾತ್ಮಾನಾತ್ಮಾನಂ ವೇತ್ತ ತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವ ಜಗತ್ಪತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಆಯ್ತು ಮಾತಾಜಿ, ಆಯ್ತು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10-16ನೇ ಶ್ಲೋಕ. ವಕ್ತುಂ ಅರ್ಹಸ್ಯ ಶೇಷೇಣ ದಿವ್ಯಾತ್ಮಾ ವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಸ್ತ್ವಂ ವ್ಯಾಪ್ಯ ತಿಷ್ಟಸಿ. ಗಮನಿಸಿ, ಇದನ್ನ ಸ್ವಲ್ಪ ಕೂಡಿ ಇರುವಂತ ಪದಗಳು ತುಂಬಾ ಇದೆ ಇಲ್ಲಿ. ವಕ್ತುಂ ಅರ್ಹಸ್ಯ ಅಶೇಷೇಣ ಅಂತ ಹೇಳ್ತಾರೆ ಇದನ್ನ ಬಿಡಿಸಿದಾಗ. ವಕ್ತುಂ ಅರ್ಹಸಿ ಅಶೇಷೇಣ ಅಂತ ಕೂಡಿ ವಕ್ತುಂ ಅರ್ಹಸ್ಯ ಶೇಷೇಣ ಆಗುತ್ತೆ. ನೀವ್ ಇದನ್ನ ಈ ತರ 2 ಭಾಗ ಸ್ಪ್ಲಿಟ್ ಮಾಡಿ ವಕ್ತುಂ ಅರ್ಹಸಿ ಅಶೇಷೇಣ ಅಂತ ಹೇಳಿ. ಅಲ್ಲಿ ಸ್ಯ ಇದೆ ಅಲ್ಲ, ಅದನ್ನ ಒತ್ತೆ ಹೇಳ್ಬೇಡಿ. ಸ ಇರೋದನ್ನ ಬಿಡಿಸಿ, ಸ ಇದಿರೋದು ಹಿಂದೆ ಹೋಗಿ ಸಿ ಆಗತ್ತೆ, ಮುಂದೆ ಹೋಗಿ ಆಗತ್ತೆ. ಮುಂದಿನ ಪದಕ್ಕೆ ಆಗತ್ತೆ. ವಕ್ತುಂ ಅರ್ಹಸಿ ಅಶೇಷೇಣ ಅಂತ ಹೇಳಿ. ವಕ್ತುಂ ಅರ್ಹಸಿ ಅಶೇಷೇಣ. 2ನೇ ಪದ ದಿವ್ಯಾಹ್ಯಾತ್ಮ ವಿಭೂತಯಃ. ಇದು ಕೂಡಿನೇ ಇರುವಂತ ಪದ. ಇದನ್ನ ಬಿಡಿಸಿದಾಗ 4 ಪದ ಆಗುತ್ತೆ. ದಿವ್ಯಾಹಿ ಆತ್ಮ ವಿಭೂತಯಃ ಅಂತ. ಇಲ್ಲಿ ದಿವ್ಯಾಹ್ಯಾತ್ಮ ವಿಭೂತಯಃ ಅಂತ 2 ಪದ ಮಾಡಿ. ದಿವ್ಯಾಹ್ಯಾತ್ಮ ವಿಭೂತಯಃ. ನೋಡಿ, ಮೊದಲನೇ ಲೈನ್ ಅಲ್ಲಿ ವಕ್ತುಂ ಅರ್ಹಸಿ ಅಶೇಷೇಣ ದಿವ್ಯಾಹ್ಯಾತ್ಮ ವಿಭೂತಯಃ. ಆಮೇಲೆ 3ನೇ ಪದ ಯಾಭಿರ್ವಿಭೂತಿಭಿರ್ಲೋಕಾನ್. ಇದನ್ನು ಕೂಡ ಬಿಡಿಸಿದಾಗ 3 ಪದಗಳಾಗತ್ತೆ. ಯಾಭಿ ವಿಭೂತಿ ಲೋಕಾನ್ ಅಂತ. ನೀವು ಇದನ್ನ ಯಾಭಿ ವಿಭೂತಿಭಿಃ
ಬರುತ್ತೆ. ವಿಭೂತಿಭಿಹಿ ಯಾಭಿ ವಿಭೂತಿಭಿಹಿ ಲೋಕಾನ್ ಅಂತ ಹೇಳ್ಬೋದು. ಯಾಭಿ ವಿಭೂತಿಭಿಹಿ ಲೋಕಾನ್ ಅಥವಾ ಯಾಭಿ ವಿಭೂತಿರ್ಭಿರ್ಲೋಕಾನ್ ಅದು ಹೇಳ್ದು ಬರುತ್ತೆ. ಅರ್ಕಾವಳಿ ಹಚ್ಚಿದ್ರು ಬರುತ್ತೆ. ಯಾವಾಗ ಅರ್ಕಾವಳಿ ಹಚ್ಚೋದಿಲ್ಲೋ ಅಲ್ಲಿ ವಿಸರ್ಗ ಬರುತ್ತೆ ಅಲ್ಲ, ಬಿಹಿ ಅಂತ ಹೇಳಿ. ಅರ್ಕಾವಳಿ ಲಕ್ಕೆ ಅರ್ಕಾವಳಿ ಹಚ್ಚಿದ್ರು ಅಲ್ಲಿ 9 ಇದೆ ನೋಡಿ ಸೈನ್, ಅದನ್ನ ಹಚ್ಚಿದ್ರೆ ಅಲ್ಲಿ ವಿಸರ್ಗ ಬರೋದಿಲ್ಲ. ಬಿಟ್ರೆ ಮಾತ್ರ ವಿಸರ್ಗ ಬರುತ್ತೆ. ಸೊ ಯಾಭಿ ವಿಭೂತಿಭಿಹಿ ಲೋಕಾನ್, ಯಾಭಿ ವಿಭೂತಿಭಿಹಿ ಲೋಕಾನ್ ಅಥವಾ ಯಾಭಿ ವಿಭೂತಿರ್ಭಿರ್ ಲೋಕಾನ್. ನೆಕ್ಸ್ಟ್ ಇಮಾಸ್ತ್ವಂ, ಇಮಾಂಸ್ತ್ವಂ, ಮಾಕೆ ಮತ್ತೆ ಅನುಸ್ವರ ಇದೆ. ಇಮಾಂ ಸ್ತ್ವಂ, ಸಕೆ ತವತ್ತು ಅವತ್ತಿದೆ. ಸ್ತ್ವಾಂ ಸ್ತ್ವಂ ವ್ಯಾಪ್ಯ ತಿಷ್ಟಸಿ, ಶಕೆ ದೊಡ್ಡವತ್ತಿದೆ ತಿಷ್ಟಸಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ 3 ಪದ. ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್. ಫಸ್ಟ್ ಲೈನ್ ವಕ್ತುಂ ಅರ್ಹಸಿ ಅಶೇಷೇಣ ದಿವ್ಯಾತ್ಮ ವಿಭೂತಯಃ ವಿಭೂತಿಭಿಃ ಲೋಕಾನ್, ವಿಭೂತಿಭಿಃ ಲೋಕಾನ್ ಅಂತ ಹೇಳ್ಬೋದು. ಹರೇ ಕೃಷ್ಣ ಮಾತಾಜಿ, ಕಂಟಿನ್ಯೂ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ, ಶಿವಗಂಗಾ ಮಾತಾಜಿ, ಶೋಭಾ ಮಾತಾಜಿ, ಶ್ವೇತಾ ಮಾತಾಜಿ, ಉಮಾ ವೆಂಕಟೇಶ್ ಮಾತಾಜಿ, ಉಮಾದೇವಿ ವೆಂಕಟೇಶ್. ಶೀಲಾದೇವಿ ಮಾತಾಜಿ. ಶ್ಲೋಕ 16. ವಕ್ತುಂ ಅರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿ ಲೋಕಾನ್ ಇಮಾಸ್ವಂ ವ್ಯಾಪಿ ತಿಷ್ಟಸಿ. ಮಾತಾಜಿ ಇಲ್ಲಿ ಯಾಭಿರ್ ವಿಭೂತಿ ಅಲ್ಲಿ ವಿಗೆ ಅರ್ಕವಳಿ ಇದೆಯಲ್ಲ, ಯಾಭಿರ್ ವಿ ಆದ್ಮೇಲೆ ರ ಬರುತ್ತೆ. ಯಾಭಿರ್ ವಿಭೂತಿಭಿಹಿ ಬಿಹಿ ಆಮೇಲೆ ಲೋಕಾನ್ ಹೇಳ್ಬೇಕು. ಯಾವಿರ್ವಿಭೂತಿಭಿ ಲೋಕಾನ್ ಇಮಾಸ್ವಂ ವ್ಯಾಪಿ ತಿಷ್ಟಸಿ. ಇಮಾಸ್ತ್ವಂ ವ್ಯಾಪ್ಯ ತಿಷ್ಟಸಿ. ಹರಿ ಬೋಲ್. ಹರೇ ಕೃಷ್ಣ. ಶ್ಲೋಕ 16. ವಕ್ತುರ್ಮಹರ್ಷಸ್ಯ ಶೇಷೇಣ ದಿವ್ಯಾಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿರ್ಭಿರ್ಲೋಕಾನ್ ಇಮಾಂಸಸ್ತ್ವ ವ್ಯಾಪ್ಯ ಶಿಷ್ಟಸಿ. ಇಲ್ಲಿ ಯಾಭಿರ್ ವಿಭೂತಿಭಿಹಿ ಮತ್ತೆ ತಿರ್ಭಿ ಅಂತ ಇಲ್ಲ, ಅಲ್ಲಿ ಅರ್ಕವಳಿ ಇಲ್ಲ ಬಕ್ಕೆ ಅಲ್ಲ ಮಾತಾಜಿ. ಯಾಭಿರ್ ವಿಭೂತಿಭಿಹಿ ಲೋಕಾನ್. ಮತ್ತೆ ಬಿರ್ಲೋಕಾನ್ ಯಾಕೆ ಹೇಳ್ತೀರಾ? ಅಲ್ಲಿ ವಿಭೂತಿಭಿಹಿ ವರ್ಗು ನಿಲ್ಲೋದು ಅಲ್ಲ. ಯಾಭಿರ್ ವಿಭೂತಿಭಿಹಿ ನಿಂತು ಮತ್ತೆ ಲೋಕಾನ್ ಅಂತ ಹೇಳ್ಬೇಕು. ಯಾಭಿರ್ವಿಭೂತಿಭಿಃ ಲೋಕಾನ್. ಹರೇ ಕೃಷ್ಣ. ಶೋಭಾ ಮತ್ತೆ ಫಸ್ಟ್ ಲೈನ್ ಸ್ವಲ್ಪ ಇದು ವಕ್ತುಂ ಅರ್ಹಸಿ ಅಶೇಷೇಣ ಅಂತ ಮಾಡಿ. ಇಲ್ಲಾಂದ್ರೆ ವಕ್ತುಂ ಅರ್ಹಸ್ಯ ನೀವು ಬಂದ್ರೆ ನೀವು ಪೂರ್ಣ ಹೇಳಿ. ವಕ್ತುಂ ಅರ್ಹಸ್ಯ ಶೇಷೇಣ. ವಕ್ತುರ್ಮಹಸ್ಯ ಶೇಷೇಣ. ವಕ್ತುಂ ಅರ್ಹಸ್ಯ ನೀವು ವಕ್ತುಂ ಮಾತಾಜಿ ಅಲ್ಲಿ ನೋಡಿ ವಕ್ತುಂ ಅರ್ಹಸ್ಯ ಅಲ್ಲಿ ಮಾ ಆದ್ಮೇಲೆ ಹಚ್ಚಿ ಮಾತಾಜಿ. ವಕ್ತುಂ ಅರ್ಹಸ್ಯ ಶೇಷೇಣ. ಅರ್ಹಸ್ಯ ಅಂದ್ರೆ ರಕ್ಕೆ ಅರ್ಕವಳಿ ಇದೆಯಲ್ಲ, ರ ಬರ್ಬೇಕು ಫಸ್ಟ್. ರ ಆದ್ಮೇಲೆ ಹ ಹೇಳ್ಬೇಕು. ವಕ್ತುಂ ಅರ್ಹಸ್ಯ. ವಕ್ತುಂ ಅರ್ಹಸ್ಯ ಶೇಷೇಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಕ್ತುಂ ಅರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿಭಿಃ ಲೋಕಾನ್ ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಟಸಿ. ಧನ್ಯವಾದಗಳು ಮಾತಾಜಿ. ಶ್ವೇತಾ ಮಾತಾಜಿ. ಹೇಳಿ ಪ್ರಭುಜಿ. ಓಕೆ ಮಾತಾಜಿ. ಬರೋದು ಎಲ್ರಿಗೂ. ಹರೇ ಕೃಷ್ಣ. ಓಕೆ ಮಾತಾಜಿ. ಶ್ವೇತಾ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ವಕ್ತುಂ ಅರ್ಹಸ್ಯ ಶೇಷೇಣ
ದಿವ್ಯಯಾತ್ಮಾ ವಿಭೂತಯಃ ಯಾಭಿರ್ವಿಭೂತಿರ್ಭಿರ್ಲೋಕಾನ್ ಇಮಂ ಸ್ವಂ ವ್ಯಾಪ್ಯ ತಿಷ್ಠಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ನೀವೇನ್ ಗ್ಯಾಪ್ ಕೊಡ್ತೀರಲ್ಲ ಮಾತಾಜಿ, ಅದ್ ಕೊಡ್ಬೇಡಿ. ವಿಭೂತಿ 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 ಬಿರ್ಲೋಕಾನ್, ಅಲ್ಲಿ ಬಿ ಆದ್ಮೇಲೆ ನೀವು ತಿ ಆದ್ಮೇಲೆ ಗ್ಯಾಪ್ ಕೊಡ್ತೀರಾ. ಬಿರ್ಲೋಕಾನ್ ಅಂತ ಹೇಳಿದ್ರಿ, ಅದು ಕೂಡಿ ಹೇಳೋದಾದ್ರೆ ಯಾಭಿರ್ವಿಭೂತಿ ಬಿರ್ಲೋಕಾನ್. ಸೊ ಇಲ್ಲಿ ತಿ ಆದ್ಮೇಲೆ ಗ್ಯಾಪ್ ಕೊಡ್ಬೇಡಿ. ಯಾಕಂದ್ರೆ ಅದು ಕೂಡಿ ಇರೋ ಪದ. ಯಾಭಿರ್ವಿಭೂತಿ ಬಿಹಿ ಲೋಕಾನ್ ಅಂತ ಹೇಳಿ, ಯಾಭಿರ್ವಿಭೂತಿ ಲೋಕಾನ್. ವಿಭೂತಿರ್ಲೋಕಾನ್ ವಿಭೂತಿ ಬಿಹಿ ಹೇಳ್ಬೇಕು. ವಿಭೂತಿ ಬಿಹಿ ಅದು ಪೂರ್ಣ ಪದ. ವಿಭೂತಿ ಬಿಹಿ ಬರೀ ವಿಭೂತಿ ಅಲ್ಲ, ವಿಭೂತಿ ಬಿಹಿ ಫುಲ್ ಪದ. ವಿಭೂತಿ ಬಿಹಿ ಲೋಕಾನ್. ಯಾಭಿರ್ ವಿಭೂತಿ ಬಿಹಿ ಲೋಕಾನ್. ಸರಿ, ಮತ್ತೆ ಬಿಹಿ ಲೋಕಾನ್ ಅದು ಒಟ್ಟು ಪದ ತಿಳ್ಕೊಳ್ಳಿ. ವಿಭೂತಿ ಬಿಹಿ, ವಿಭೂತಿ ಅನ್ನೋದು ಒಂದ್ ಪದ, ಬಟ್ ಇಲ್ಲಿ ವಿಭೂತಿ ಬಿಹಿ ಅಂತ ಏನಿದೆಯಲ್ಲ, ಐಶ್ವರ್ಯಗಳಿಂದ ಅಂತ ಕರೀತಾರೆ. ಗಳಿಂದ ಬಂದಾಗ ಬಿಹಿ ಬರುತ್ತೆ, ವಿಭೂತಿ ಬಿಹಿ ಅಂತ ಬರುತ್ತೆ. ಸರಿ, ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಹೇಳ್ತೀರಾ? ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಕ್ತುರ್ಮಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮಾ ವಿಭೂತಯಃ ಯಾಭಿರ್ವಿಭೂತಿ ಬಿರ್ಲೋಕಾನ್. ನೀವೆಲ್ಲ ಹೇಳ್ತಾ ಇದ್ರ ಬಿರ್ಲೋಕಾನ್ ಅಂತ ಹೇಳ್ತಾ ಇದ್ರ, ನೀವು ಪದ ಎಲ್ಲ ಚೇಂಜ್ ಮಾಡ್ತಾ ಇದ್ರಿ. ಮಾತಾಜಿ ಅದು ಹೌದು, ಅದಕ್ಕೆ ಹೇಳ್ತಾ ಇರೋದು. ಅದು ಅರ್ಕಾವಳಿ ಬಂದಾಗ ಅಲ್ಲಿ ಲಕ್ಕೆ ಅರ್ಕಾವಳಿ ಇದೆಯಲ್ಲ, ಅದನ್ನ ಹೋಗ್ಬೇಕು ಅಂದ್ರೆ ನಾವಿಲ್ಲಿ ಬಿಹಿ ಹಚ್ಬೇಕು. ಬಿಹಿ ಅಂತ ಬಂದ್ರೆ ಅಲ್ಲಿ ಅರ್ಕಾವಳಿ ತೆಗೆದ್ ಬಿಡ್ಬೇಕು ಅಲ್ಲ. ಯಾಭಿರ್ ವಿಭೂತಿ ಬಿಹಿ ಲೋಕಾನ್. ಯಾಭಿರ್ ವಿಭೂತಿ ಬಿಹಿ ಲೋಕಾನ್ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ. ಹರೇ ಕೃಷ್ಣ. ಇಲ್ಲಿ ವಕ್ತುಂ ಅರ್ಹಸ್ಯ ಶೇಷೇಣ, ವಕ್ತುಂ ಅರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮಾ ವಿಭೂತಯಃ ಯಾಭಿರ್ವಿಭೂತಿಃ ವಿಭೂತಿಭಿಃ ಲೋಕಾನ್ ಯಾಭಿರ್ವಿಭೂತಿಭಿಃ ಲೋಕಾನ್ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಆಯ್ತು ಮಾತಾಜಿ, ಆಯ್ತು. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 ಶ್ಲೋಕ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ. ಇದು ಸರಳವಾಗಿದೆ ನಿಮ್ಗೆ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಕಥಂ ವಿದ್ಯಾಮಹಂ, ವಿದ್ಯಾಮಹಂ ಬಿಡಿಸಿದಾಗ ವಿದ್ಯಾಂ ಅಹಂ ಅಂತ ಆಗುತ್ತೆ. ವಿದ್ಯಾಮಹಂ ಯೋಗಿನ್ ವ್ಯಂಜನ ಇದೆ ನಕ್ಕೆ. ತ್ವಾಂ ಸದಾ ಪರಿಚಿಂತಯನ್, ಮತ್ತೆ ವ್ಯಂಜನ ಇದೆ ನಕ್ಕೆ. ಪರಿಚಿಂತಯನ್. ಕೇಶು ಕೇಶು ಅಂತ ಹೇಳಿ ದೀರ್ಘ ಇದೆ ಕೇಕೆ. ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ, ಚಿಂತ್ಯೋಸಿ ಅನ್ನ ಬಿಡಿಸಿದಾಗ ಚಿಂತ್ಯ ಅಸಿ ಅಂತ ಆಗುತ್ತೆ. ಸೊ ಕೂಡಿ ಚಿಂತ್ಯೋಸಿ. ಅಲ್ಲಿ ನೋಡಿ ಅರ್ಕ ಅವಗ್ರಹ ಇದೆ. ಚಿಂತ್ಯ ಅಸಿ ಅಂತ ಆಗುತ್ತೆ. ನೀವು ಕೂಡಿ ಹೇಳಿ ಚಿಂತ್ಯೋಸಿ. ಭಗವನ್ಮಯ, ಭ ನೋಡಿ ದೊಡ್ಡದಿದೆ, ಭಗವನ್ಮಯ. ಓಕೆ, ಸೊ ಇದರ ಒಂದು ಅರ್ಥನ ತಿಳ್ಕೊಂಡ್ ಬರೋಣ. ಓಕೆ, ಕಥಂ ವಿದ್ಯಾಂ ಅಹಂ. ಇಲ್ಲಿ ವಿದ್ಯಾಂ ಅಹಂ ಅಂತಂದ್ರೆ ಅಂದ್ರೆ ತಿಳಿಯೋದು. ಈಗ ವಿದ್ಯೆ ಅಂತ ಏನ್ ಹೇಳ್ತಾರೆ? ವಿದ್ಯೆ ಅಂದ್ರೆ ಏನು? ಏನೋ ಒಂದ್ ತಿಳಿಯೋದು ಅಲ್ಲ. ಏನ್ ತಿಳಿಯೋದು? ಜ್ಞಾನನ ತಿಳ್ಕೊಳ್ಳೋದು. ಸೊ ಇಲ್ಲಿ ಏನ್ ತಿಳ್ಕೊಬೇಕು ನಾವು? ಭಗವಂತನನ್ನ ತಿಳಿಯೋದೇ ದೊಡ್ಡ ಜ್ಞಾನ. ನಾವೆಲ್ಲ ಭೌತಿಕವಾಗಿ ಈ ಏನು ಭೌತಿಕ ಜಗತ್ತಿನಲ್ಲಿರುವಂತ ವಿದ್ಯೆ ಅನ್ಕೊಂಡಿದ್ದೇವೆ. ಅದನ್ನ ತಿಳ್ಕೊಳ್ಳೋದಲ್ಲ ನಾವ್ ಆಕ್ಚುಲಿ ಭಗವಂತನನ್ನ ತಿಳ್ಕೊಳ್ಳೋದು. ಹಾಗಾಗಿ ನಾನನ್ನ ನಿನ್ನನ್ನ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿ ಕಥಂ ವಿದ್ಯಾಮಹಂ. ಸೊ
ಒಬ್ಬ ಪರಮಯೋಗಿ ಅಂದ್ರೆ ಕೃಷ್ಣನನ್ನ ಹೇಳ್ತಾ ಇರುವಂತದ್ದು. ಪರಮಯೋಗಿಯೇ, ನಾನು ಯಾವಾಗ್ಲೂ ಕೂಡ ನಿನ್ನನ್ನ ತಿಳ್ಕೊಳ್ಳೋದು ಹೇಗೆ, ನಾನು ನಿನ್ನನ್ನು ತಿಳಿಯೋದು ಹೇಗೆ, ಮತ್ತೆ ತ್ವಾಂ ಸದಾ ಪರಿಚಿಂತಯನ್, ಸದಾ ನಿನ್ನನ್ನ ಧ್ಯಾನ ಮಾಡೋದು ಹೇಗೆ. ಚಿಂತಯನ್ ಅಂತಂದ್ರೆ ಧ್ಯಾನಿಸುವಂಥದ್ದು. ತ್ವಾಂ ಅಂದ್ರೆ ನಿನ್ನನ್ನ, ಸದಾ ಅಂದ್ರೆ ಯಾವಾಗ್ಲೂ ನಿನ್ನನ್ನ ಧ್ಯಾನಿಸೋದು ಹೇಗೆ. ಕೇಶು ಕೇಶು ಚ ಭಾವೇಶು. ಕೇಶು ಕೇಶು ಅಂತಂದ್ರೆ ಯಾವ ಯಾವ ಭಾವದಿಂದ ಅಂತ ಅರ್ಥ. ಭಾವ ಅಂತಂದ್ರೆ ಇಲ್ಲಿ ಯಾವ ಯಾವ ಲಕ್ಷಣಗಳು ಅಥವಾ ರೂಪಗಳಲ್ಲಿ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನ ಮುಂದೆ ಹೇಳ್ತಾನೆ, ಯಾವ ಯಾವ ರೂಪಗಳಲ್ಲಿ ಚ ತೇಷು ತ್ವಂ ವಿಶೇಷತಃ, ಯಾವ ಯಾವ ಭಾವಗಳಲ್ಲಿ ನಾನು ನಿನ್ನನ್ನ ಸ್ಮರಿಸಬೇಕು ಅಂತ ಹೇಳುವಂಥದ್ದು. ಚಿಂತ್ಯೋಸಿ ಅಂತಂದ್ರೆ ಚಿಂತಃ ಅಸಿ ಅಂದ್ರೆ ಸ್ಮರಿಸುವಂಥದ್ದು. ಯಾವ್ಯಾವ ಭಾವಗಳಲ್ಲಿ ನಾನು ನಿನ್ನನ್ನ ಸ್ಮರಿಸ್ಲಿ. ಭಗವನ್ಮಯ, ಭಗವನ್ಮಯ ಅಂದ್ರೆ ಮಯ ಅಂದ್ರೆ ನನ್ನಿಂದ, ಭಗವನ್ ಅಂದ್ರೆ ಪರಮನೆ. ಸೊ ನನ್ನಿಂದ ಯಾವ ತರನಾದಂತಹ ಭಾವದಿಂದ ನಿನ್ನ ಸ್ಮರಿಸ್ಬೇಕು ಅನ್ನೋದನ್ನ ಕೇಳ್ತಾ ಇರುವಂತದ್ದು. ಹೀಗೆ ಇದರ್ಥ ಏನ್ ಕೊಡುತ್ತೆ ಅಂದ್ರೆ, ಯೋಗಿನಃ ಕಥಂ ವಿದ್ಯಾಂ ಅಹಂ ತ್ವಾಂ. ಓ ಯೋಗೇಶ್ವರ, ನಾನು ನಿನ್ನನ್ನ ತಿಳಿಯೋದು ಹೇಗೆ. ಸದಾ ಪರಿಚಿಂತೆಯನ್, ನಿಮ್ಮನ್ನು ಸದಾ ಧ್ಯಾನಿಸೋದು ಹೇಗೆ. ಕೇಶು ಕೇಶು ಭಾವೇಶು, ಯಾವ ಯಾವ ರೂಪಗಳಲ್ಲಿ. ತ್ವಂ ವಿಶೇಷತಃ ಚಿಂತೋಸಿ ಭಗವನ್ಮಯ. ಸೊ ಯಾವ ಯಾವ ರೂಪಗಳಲ್ಲಿ ನಾನಿನ್ನ ಸ್ಮರಿಸಬೇಕು ಅನ್ನೋದನ್ನ ಹೇಳ್ತಾ ಇರುವಂತದ್ದು ಇಲ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರತ್ನ ಬಸವರಾಜ್ ಮಾತಾಜಿ. ರತ್ನ ಬಸವರಾಜ್ ಹೇಳ ಮಾತಾಜಿ. ಹೇಳಿ ಮಾತಾಜಿ. ಕಥಂ ವಿದ್ಯಂ ಅಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋ ಅಸಿ ಭಗವಾನ್ ಮಯಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಕಥಂ ವಿದ್ಯಾಮಹಂ ಯೋಗೀನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತೋಸಿ ಭಗವನ್ಮಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಮಲ್ಲೇಶಪ್ಪ ಪ್ರಭುಜಿ ಹೇಳ್ತೀರಾ? ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕಥಂ ವಿದ್ಯಾಮಹಂ ಯೋಗೀನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಲ್ಲಾಜಮ್ಮ ಮಾತಾಜಿ. ಮಲ್ಲಾಜಮ್ಮ ಮಾತಾಜಿ. ಶ್ಲೋಕ 17. ಕಥಂ ವಿದ್ಯಾಮಹಂ ಯೋಗಿನ್ ತ್ವಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತೋಸ್ಮಿ ಭಗವನ್ಮಯಾ. ಹರೇ ಕೃಷ್ಣ ಮಾತಾಜಿ. ಅದು ಚಿಂತ್ಯೋಸಿ. ಚಿಂತ್ಯೋಸಿ ಭಗವನ್ಮಯ. ಎಷ್ಟು ನೀವು ಪಾಪ ಹೇಳ್ತಾನೆ ಇರ್ತೀರ ಮಾತಾಜಿ, ನಾನು ತಪ್ಪೇ ಮಾಡ್ತೀನಿ. ಅಯ್ಯೋ ಮಾತಾಜಿ, ಅದು ಆಗೋದು ಸಹಜ ಮಾತಾಜಿ, ಎಲ್ರಿಗೂ. ಯಾಕೆ ಬೇಜಾರ ಪಟ್ಟಕೊಳ್ತೀರಾ ನೀವು? ಪಟ್ಕೋಬಾರ್ದು. ಯಾವಾಗ ಎಷ್ಟು ತಪ್ತೀವೋ ಅಷ್ಟು ನಾವು ಕಲಿತೇವೆ. ಅದೊಂದು ಕಲೀಲಿಕ್ಕೆ ಅವಕಾಶ ಅಲ್ಲ. ಈಗ ನೋಡಿ, ನಿಮ್ಗೆ ಏನಾದ್ರು ಹೇಳೋದಿದ್ರೆ ಇತರಿಗೂ ಕೂಡ ಅದು ಇರುತ್ತೆ ಸಮಸ್ಯೆ. ಅದು ಆ ಪ್ರಶ್ನೆ ನಿಮ್ಮಿಂದ ಅವ್ರಿಗೆ ಉತ್ತರ ಸಿಕ್ಕಾಗತ್ತಲ್ಲ. ಹೌದು, ಖಂಡಿತ. ನೀವು ಇನ್ನೊಂದ್ ಸ್ವಲ್ಪ ಸ್ಲೋ ಮಾಡಿ, ಪದಗಳನ್ನ ಗಮನಿಸಿ ಸಾವಕಾಶ ಉಚ್ಚಾರಣೆ ಮಾಡಿ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಮಹಂ ಯೋಗಿ ಕಥಂ ವಿದ್ಯಾಮಹಂ ಯೋಗೀನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಪ್ರಭುಜಿ, ಎಲ್ಲಿ ಹೋಗೋರಿದ್ದೀರಾ? ಇಲ್ಲ ಮಾತಾಜಿ. ಸರಿ ಪ್ರಭುಜಿ, ಇಲ್ಲ, ಜಸ್ಟ್ ಇದು ಮಾಡಿದೆ.
ಆಯ್ತು ಮಾತಾಜಿ, 5 ಜನ. ಸರಿ. ಹಾ, ಸೊ ಇನ್ನೊಂದು 3 ಶ್ಲೋಕನ ಮಾಡೋಣ, ಒಂದು 20 ಶ್ಲೋಕದವರೆಗೂ ಕೂಡ. ಇವತ್ತು ನೆಕ್ಸ್ಟ್ ಕ್ಲಾಸ್ ಇಲ್ಲ, ಒಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಆಗತ್ತೆ. ಎಲ್ರು ಸಹಕರಿಸಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 18ನೇ ಶ್ಲೋಕ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಇದರ ಒಂದು ಉಚ್ಚಾರಣೆ ವಿಸ್ತರೇಣಾತ್ಮನೋ, ಬಿಡಿಸಿದಾಗ ವಿಸ್ತರೇಣ ಆತ್ಮನಃ ಅಂತಾಗುತ್ತೆ. ಸೊ ಇಲ್ಲಿ ನೀವು ವಿಸ್ತರೇಣಾತ್ಮನೋ ಅಂತ ಕೂಡಿ ಹೇಳ್ಬೋದು. ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ. ತ್ರೂ ನೋಡಿ, ತಕ್ಕೆ ಒಟ್ರು ಸುಳಿದೆ, ತ್ರೂ ಓಕೆ ತವತ್ತು ತೃಪ್ತಿರ್ಹಿ, ಆಮೇಲೆ ಹಕ್ಕೆ ಅರ್ಕಾವಳಿದೆ. ಸೊ ರ ಹೇಳಿ ಹ ಹೇಳ್ಬೇಕು. ತೃಪ್ತಿರ್ಹಿ ಶೃಣ್ವತೋ, ಇಲ್ಲೂ ಶಕೆ ಒಟ್ರು ಸುಳಿದೆ, ಋಷಿರು ಶೃಣ್ವತೋ ನಾಸ್ತಿ ಮೇ ಮೃತಂ. ಮೇ ಮೃತಂ ಬಿಡಿಸಿದಾಗ ಮೇ ಅಮೃತಂ ಆಗುತ್ತೆ. ಸೊ ನೀವು ಕೂಡಿ ಹೇಳ್ಬೋದು, ಬಿಡಿಸಿ ಹೇಳ್ಬೋದು. ಮೇ ಮೃತಂ, ಮೇ ಅಮೃತಂ ಅಂತ ಹೇಳ್ತಾರೆ. ಮೇ ಅಮೃತಂ. ಇದರ ಒಂದು ಅರ್ಥನ ತಿಳ್ಕೊಂಡ್ ಬರೋಣ. ವಿಸ್ತರೇಣಾತ್ಮನೋ ಯೋಗಂ. ವಿಸ್ತರಣೆ ಅಂತಂದ್ರೆ ವಿವರವಾಗಿ ವಿಸ್ತರಿಸಿ ಹೇಳುವಂಥದ್ದು ಅಂತ. ಏನನ್ನ? ನಿನ್ನ ಯೋಗ, ಆತ್ಮನೋ ಯೋಗಂ ಅಂದ್ರೆ ನಿನ್ನ ಯೋಗ ಶಕ್ತಿಯನ್ನ, ವಿಭೂತಿಂ ಚ ಜನಾರ್ದನ ಮತ್ತೆ ನಿನ್ನ ಐಶ್ವರ್ಯಗಳನ್ನ ಓ ಜನಾರ್ದನ. ಜನಾರ್ದನ ಅಂತ ಯಾಕೆ ಹೇಳ್ತಾರಂಥದ್ದು? ಜನಗಳ ಅರ್ಧನ ಮಾಡುವಂಥವನು ಅಂತ ಹೇಳಿ ಜನಾರ್ದನ ಅಂತ. ಯಾಕೆ ಹೇಳ್ತಾ ಇರುವಂತದ್ದು ಅಂದ್ರೆ, ಯಾರು ನಾಸ್ತಿಕರು ಇರ್ತಾರೋ ಅವುಗಳನ್ನ ಅವರ ಒಂದು ಅರ್ಧನ ಅಂದ್ರೆ ಕೊಲ್ಲುವಂಥದ್ದು ಅಂತ ಹೇಳಿ, ಅವರ ಒಂದು ಮರ್ದನ ಮಾಡುವಂಥದ್ದು ಅಂತ ಜನಾರ್ದನ. ಭೂಯಃ ಕಥಯ ತೃಪ್ತಿರ್ಹಿ. ಭೂಯಃ ಅಂತಂದ್ರೆ ಪುನಃ ವಿವರಿಸು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಭೂಯಃ ಕಥಯಃ ತೃಪ್ತಿರ್ಹಿ, ನನಗೆ ನೀನೇನ್ ವಿಷಯ ಹೇಳ್ತಾ ಇದೀಯೋ ನನ್ಗೆ ಅದ್ರಲ್ಲಿ ತೃಪ್ತಿ ಇಲ್ಲ. ತೃಪ್ತಿರ್ಹಿ ಅಂದ್ರೆ ನನಗೆ ತೃಪ್ತಿನೇ ಇಲ್ಲ. ಶೃಣ್ವತೋ ನಾಸ್ತಿ ಮೇ ಮೃತಂ, ಈ ವಿಷಯ ಎಷ್ಟು ನಾನು ಕೇಳ್ತೀನೋ, ಶೃಣ್ವತೋ ಅಂದ್ರೆ ಕೇಳುವಂಥದ್ದು, ನಾಸ್ತಿ ಮೇ ಅಮೃತಂ, ಸೊ ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನ ಹೆಚ್ಚು ಸವಿಬೇಕು ಅಂತ ನನ್ಗೆ ಅನ್ಸುತ್ತೆ. ಸೊ ಇಲ್ಲಿ ಅಮೃತಂ ಅಂತ ಹೇಳ್ತಾ ಇರುವಂತದ್ದು ಏನನ್ನ? ಭಗವಂತನ ಮಾತುಗಳನ್ನ. ಸೊ ನೀನ್ ಹೇಳ್ದಷ್ಟು ಮತ್ತೆ ನನಗೆ ಈ ಅದ್ಭುತವನ್ನ ಸವಿಬೇಕು ಅಂತ ಹೇಳಿ ಆಸೆ ಆಗ್ತಾ ಇದೆ. ಹಾಗಾಗಿ ನೀನ್ ಇನ್ನಷ್ಟು ಹೇಳು ನನಗೆ ಅಂತ ಹೇಳಿ, ನೀನ್ ಹೇಳ್ದಷ್ಟು ನನಗೆ ತೃಪ್ತಿನೇ ಆಗ್ತಾ ಇಲ್ಲ, ಇನ್ನಷ್ಟು ಹೇಳು, ಇನ್ನಷ್ಟು ವರ್ಣಿಸು ನಿನ್ನ ಯೋಗ ಶಕ್ತಿಗಳನ್ನ, ನಿನ್ನ ಐಶ್ವರ್ಯಗಳನ್ನ ಜನಾರ್ದನ ಅಂತ ಹೇಳ್ತಾ ಇರುವಂತದ್ದು. ಮಾತಾಜಿ ಕಂಟಿನ್ಯೂ ಮಾಡಿ. ಗಾಯತ್ರಿ ಆರ್ ಮಾತಾಜಿ, ಗೀತಾ ಮಾತಾಜಿ, ಗೀತಾ ಕೋಡಿಕಲ್ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ, ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯತು ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಹರೇ ಕೃಷ್ಣ. ಶ್ಲೋಕ 18. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಧನ್ಯವಾದಗಳು. ಹರೇ ಕೃಷ್ಣ. ಶ್ಲೋಕ 18. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಾಯ ತೃಪ್ತಿಃ ಶೃಣ್ವತೋ ನಾಸ್ತಿ ಮೇ ಮಾಮೃತಂ. ಹರೇ ಕೃಷ್ಣ. ಹರಿಣಿ ಮಾತಾಜಿ, ಹರಿಣಿ ಕಕ್ಕೇರಿ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇಮೃತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 19ನೇ ಶ್ಲೋಕ. ಶ್ರೀ ಭಗವಾನುವಾಚ ಹಂತ ತೇ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮಾ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಾನುವಾಚ. ಇದರ ಉಚ್ಚಾರಣೆ ಹಂತತೆ ಕಥಯಿಷ್ಯಾಮಿ. ಹಂತತೆ ಕಥಯಿಷ್ಯಾಮಿ ಕೂಡಿನೇ ಇದೆ ಪದ. ಅದು ದಿವ್ಯಾ ಹ್ಯಾತ್ಮ ವಿಭೂತಯ. ದಿವ್ಯಾ ಹ್ಯಾತ್ಮ ವಿಭೂತಯ. ಅಲ್ಲಿ ಹ್ಯಾ ಬರುತ್ತಲ್ಲ, ಸೊ ಅಲ್ಲಿ ಆ ಬರ್ಬೇಕಿತ್ತು ಅಂತ ನೀವು ಹೇಳ್ತೀರಾ. ಸೊ ಹಾಗಾಗಿ ಯಾವಾಗ ದಿವ್ಯಾಹ ಆಗತ್ತೋ ಅದು ಕೂಡಿ ಬರ್ದಾಗ ಅಲ್ಲಿ ದಿವ್ಯಾ ಹ್ಯಾತ್ಮ ಅಂತ ಹೇಳಿ, ಅಂದ್ರೆ ಅದು ವಿಸರ್ಗ ಆಗತ್ತೆ. ಹಿಂದೆ ದಿವ್ಯಾಹ ಆಗತ್ತೆ, ಆಮೇಲೆ ಮುಂದೆ ಆತ್ಮ ಆಗತ್ತೆ. ಸೊ ಯಾವಾಗ ವಿಸರ್ಗ ಇರೋದಿಲ್ವೋ ಮುಂದೆ ಹ್ಯಾ ಆಗತ್ತೆ. ಸೊ ದಿವ್ಯಾ ಹ್ಯಾತ್ಮ ವಿಭೂತಯ. ಸೊ ನೀವು ಇದನ್ನ ಹೀಗೆ ಹೇಳ್ಬಹುದು, ದಿವ್ಯಾ ಆತ್ಮ ವಿಭೂತಯ ಅಂತ ಹೇಳ್ಬೋದು, ಅಥವಾ ದಿವ್ಯಾ ಹ್ಯಾತ್ಮ ವಿಭೂತಯ ಪ್ರಾಧಾನ್ಯತಃ. ಪ್ರಾಧಾನ್ಯ ದೊಡ್ಡ ಇದೆ. ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ. ಸೌಕೆ ತವತ್ತು ಯವತ್ತಿದೆ, ನಾ ಮತ್ತೆ ಅನುಸ್ವಾರ ಇದೆ. ನಾಸ್ತ್ಯಂತೋ ವಿಸ್ತರಸ್ಯ ಮೇ. ನಾಸ್ತ್ಯಂತೋನ ಬಿಡಿಸಿದಾಗ ನ ಅಸ್ತಿ ಅಂತಃ ಅಂತ ಹೇಳ್ತಾರೆ. ಸೊ ನ ಅಸ್ತಿ ಅಂತಃ ಅಥವಾ ನಾಸ್ತ್ಯಂತೋ ವಿಸ್ತರಸ್ಯ ಮೇ ಅಂತ ಹೇಳಿ. ಸೊ ಇಲ್ಲಿ ಭಗವಂತ ಹೇಳ್ತಾ ಇರೋದೇನು ಅಂತಂದ್ರೆ, ಇದ್ರೊಂದು ಅರ್ಥ ತಿಳ್ಕೊಳ್ಳೋಣ. ಹಂತ ಹಂತ ಅಂದ್ರೆ ಭಗವಾನ್ ವಾಚ. ಭಗವಾನ್ ವಾಚ ಭಗವಂತ ಹೇಳ್ತಾರೆ. ಹಂತ ಅಂತಂದ್ರೆ ಆಗಲಿ ಅಂತ ಅರ್ಥ. ಅಥವಾ ಈಗ ನೀನು ಕೇಳು ಅಂತ ಈ ತರ ಹೇಳ್ತಾ ಇರುವಂತದ್ದು. ತೇ ಕಥಯಿಷ್ಯಾಮಿ. ಸೊ ಈಗ ನಾನ್ ನಿನಗೆ ಹೇಳ್ತೇನೆ, ಕೇಳು ಅಂತ ಹೇಳ್ತಾ ಹಾಗೆ. ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮ ವಿಭೂತಯ. ದಿವ್ಯ ಏನು ದಿವ್ಯವಾದದ್ದು, ಏನು ಆತ್ಮ ವಿಭೂತಯ. ಆತ್ಮ ವಿಭೂತಯ ಅಂದ್ರೆ ನನ್ನ ವಿಭೂತಿಗಳು. ವಿಭೂತಿ ಅಂದ್ರೆ ವಿಭೂತಿಗಳು, ನನ್ನ ದಿವ್ಯ ವಿಭೂತಿಗಳು. ಪ್ರಾಧಾನ್ಯತಃ ಏನಾಗಿವೆ ಇವು? ಆ ವಿಭೂತಿಗಳು ತುಂಬಾನೇ ಪ್ರಧಾನವಾಗಿವೆ. ಪ್ರಧಾನವಾದದ್ದನ್ನ ಮಾತ್ರ ನನಗೆ ಹೇಳ್ತೇನೆ. ಕುರುಶ್ರೇಷ್ಠ, ಓ ಕುರುಕುಲದ ಶ್ರೇಷ್ಠನೇ. ನಾಸ್ತ್ಯಂತೋ ವಿಸ್ತರಸ್ಯ ಮೇ ನ ಅಸ್ತಿ ಅಂತಃ. ಅಂದ್ರೆ ನಾ ಪ್ರಧಾನವಾದಗಳನ್ನು ಹೇಳ್ತೇನೆ, ಯಾಕಂದ್ರೆ ನನ್ನಲ್ಲಿ ಇರುವಂತ ವಿಭೂತಿಗಳಿಗೆ ಅಂತ್ಯ ಇಲ್ಲ. ನ ಅಸ್ತಿ ಅಂತಃ, ಅಂತ್ಯನೇ ಇಲ್ಲ. ಸೊ ವಿಸ್ತರಸ್ಯ ಮೇ. ಸೊ ಹಾಗಾಗಿ ಈ ನನ್ನ ವಿಸ್ತಾರವಾದ ಅಂತ್ಯವೇ ಇಲ್ಲದ ವಿಭೂತಿಗಳನ್ನ ಕೇಳು ಅಂತ ಹೇಳಿ. ಸೊ ಹೀಗೆ ಹಂತತೆ ಕಥಯಿಷ್ಯಾಮಿ. ಈಗ ನಾನಿನಗೆ ನನ್ನ ವಿಭೂತಿಗಳನ್ನ ಹೇಳ್ತೇನೆ, ಕೇಳು ಅರ್ಜುನ. ದಿವ್ಯ ಆತ್ಮ ವಿಭೂತಯ ಪ್ರಾಧಾನ್ಯತಃ. ನನ್ನ ಮುಖ್ಯವಾದ ದಿವ್ಯ ವಿಭೂತಿಗಳನ್ನ ನ ಅಸ್ತ್ಯಂತಹ ವಿಸ್ತರಸ್ಯ ಮೇ. ಸೊ ಈ ನನ್ನ ಮುಖ್ಯ ದಿವ್ಯ ವಿಭೂತಿಗಳನ್ನ ಅಷ್ಟೇ ಕೇಳು, ಯಾಕೆಂದ್ರೆ ನನ್ನ ವಿಭೂತಿಗಳ ವಿಸ್ತಾರಕ್ಕೆ ಅಂತ್ಯನೇ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಸೊ ಹೀಗೆ ಮುಖ್ಯವಾದವುಗಳನ್ನ ಮಾತ್ರ ಹೇಳ್ತೇನೆ ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ, ಶ್ರುತಿ ಮಾತಾಜಿ, ಲಕ್ಷ್ಮಿ ಬಿವಿ ಮಾತಾಜಿ, ರಾಜೇಶ್ವರಿ ಮಾತಾಜಿ, ಸೌಮ್ಯಶ್ರೀ ಮಾತಾಜಿ. ಶ್ಲೋಕ 19. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಅಂತತೇ ಕಥಯಿಷ್ಯಾಮಿ ದಿವ್ಯಾಯಾತ್ಮ ವಿಭೂತಯಃ ಪ್ರಾಧಾನ್ಯತ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಆಯ್ತಾ ಮಾತಾಜಿ? ಹರೇ ಕೃಷ್ಣ. ಇಲ್ಲ, ಇನ್ನೊಬ್ರು ಇದ್ದಾರೆ, ಸೌಮ್ಯಶ್ರೀ. ಇರ್ಲಿ ಮಾತಾಜಿ, 20ನೇ ಶ್ಲೋಕ ಹೇಳಿಸಿ ಅವರಿಂದ. ಸಮಯ ಆಗಿದೆ, ಇದೊಂದು ಶ್ಲೋಕ ಮುಗಿಸೋಣ. ಆಯ್ತು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 20ನೇ ಶ್ಲೋಕ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಸೊ ಇದ್ರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಅಹಂ ಆತ್ಮ, ಅಲ್ಲಿ ಮ ಹಿಂದೆ ಹೋಗಿ ವ್ಯಂಜನ ಆಗುತ್ತೆ. ಅದಕ್ಕಿರುವಂತಹ ಸ್ವರ ಆ ಮುಂದಿನ ಪದಕ್ಕೆ ಹೋಗುತ್ತೆ. ಮಾತ್ರ ವಿಚ್ಛೇದನ ಇದಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಅಹಮಾತ್ಮ ಕೂಡಿ ಹೇಳ್ಬೋದು. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ. ಇಲ್ಲಿ ಬಿಡಿಸಿದಾಗ 2 ಪದಗಳಾಗತ್ತೆ. ಸರ್ವಭೂತ ಆಶಯ ಸ್ಥಿತಃ ಅಂತ ಹೇಳಿ. ಸೊ ಸರ್ವಭೂತ ಆಶಯ ಸ್ಥಿತಃ ಅಂತ ಹೇಳ್ಬೋದು ನೀವು. ಅಹಮಾದಿಶ್ಚ, ಅಹಂ ಆದಿಹಿ ಅಂತ ಹೇಳ್ತಾರೆ. ನೀವು ಕೂಡಿ ಹೇಳಿ. ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಭೂತಾನಾಮಂತ, ಭೂತಾನಾಂ ಬಿಡಿಸಿದಾಗ ಭೂತಾನಾಂ ಅಂತ ಆಗತ್ತೆ. ಭೂತಾನಾಮಂತ ಏವಚ, ದೊಡ್ಡ ಏದಲ್ಲಿ ಏವಚ. ಸ್ವಲ್ಪ ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಅಹಂ ಆತ್ಮ, ಯಾಕೆ ಹೇಳ್ತಾ ಇರುವಂತದ್ದು ಭಗವಂತ ಇಲ್ಲಿ ಅಹಮಾತ್ಮ? ಸೊ ನಾನು ಎಲ್ಲ ಹೃದಯಗಳಲ್ಲಿ ನೆಲೆಸುವಂತ ಪರಮಾತ್ಮ, ನಾ ಎಲ್ಲರ ಒಂದು ಆತ್ಮ ಸ್ವರೂಪ, ಹಾಗಾಗಿ ನಾನು ಪರಮಾತ್ಮ. ಏ ಗುಡಾಕೇಶ ಅಂತ ಹೇಳ್ತಾ ಇರುವಂತದ್ದು ಅವನ ಹೆಸರು. ಗುಡಾಕೇಶ, ನಿದ್ರೆಯನ್ನು ಜಯಿಸಿದವನೇ. ಸರ್ವಭೂತಾಶಯ ಸ್ಥಿತಃ, ಸರ್ವಭೂತ ಆಶಯ ಸ್ಥಿತಃ ಅಂತ ಹೇಳಿ. ಸರ್ವ ಅಂದ್ರೆ ಎಲ್ಲ, ಭೂತ ಅಂದ್ರೆ ಜೀವಿಗಳು, ಆಶಯ ಸ್ಥಿತಃ ಅಂತಂದ್ರೆ ಈ ಆಶಯ ಅಂತಂದ್ರೆ ಹೃದಯದಲ್ಲಿ ನೆಲೆಸಿದೀನಿ ಅಂತ ಹೇಳಿ. ಆಶಯ ಸ್ಥಿತ ಅಂತಂದ್ರೆ ಹೃದಯದಲ್ಲಿ ವಾಸಿಸುವಂಥವನು ಅಂತ, ಎಲ್ಲಾ ಜೀವಿಗಳ ಹೃದಯದಲ್ಲಿ ವಾಸಿಸುವವನು. ಅಹಂ ಆದಿಹಿ, ನಾನು ಒಂದು ಸೃಷ್ಟಿಯ ಆರಂಭ ಆಗಿದ್ದೇನೆ ಅಂತ. ಆಮೇಲೆ ಚ ಮಧ್ಯಂ, ಮತ್ತೆ ನಾನು ಮಧ್ಯನೂ ಕೂಡ ನಾನೇ. ತರ ಏನಿರ್ಲಿ, ಮಧ್ಯಂ ಚ ಭೂತಾನಾಮಂತ ಏವಚ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಭೂತಾನಾಮಂತ ಏವಚ, ಹೀಗೆ ಜೀವಿಗಳೆಲ್ಲರ ಕೊನೆಯೂ ಕೂಡ ನಾನೇ ಅಂತ ಹೇಳ್ತಾ ಇರುವಂತದ್ದು. ಸೊ ಹೀಗೆ ಅಹಂ ಆತ್ಮ ಗುಡಾಕೇಶ, ಹೇ ಗುಡಾಕೇಶ, ನಾನೆಲ್ಲ ಜೀವಿಗಳ ಆತ್ಮ ಸ್ವರೂಪ. ಸರ್ವಭೂತಾಶಯ ಸ್ಥಿತಃ, ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದೇನೆ. ಅಹಂ ಆದಿಹಿ ಚ, ಸೊ ನಾನು ಸೃಷ್ಟಿಯ ಆರಂಭವೂ ನಾನೇ. ಮಧ್ಯಂ ಚ, ಮಧ್ಯವೂ ಕೂಡ ನಾನೇ. ಭೂತಾನಾಮಂತ, ಎಲ್ಲ ಜೀವಿಗಳೆಲ್ಲರ ಅಂತ. ಭೂತಾನಾಂ, ಎಲ್ಲ ಜೀವಿಗಳ ಅಂತ ಏವಚ, ಅಂತ್ಯ ಕೂಡ ನಾನೇ ಅಂತ ಹೇಳಿ. ಒಟ್ಟಾರೆ ಇದರ ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಗುಡಾಕೇಶ ನಾನೆಲ್ಲ ಜೀವಿಗಳ ಹೃದಯದಲ್ಲಿ ಇರುವ ಪರಮಾತ್ಮ, ನಾನು ಸೃಷ್ಟಿಯ ಆರಂಭ, ಮಧ್ಯ ಮತ್ತೆ ಎಲ್ಲ ಜೀವಿಗಳ ಅಂತ್ಯ ಕೂಡ ನಾನೇ ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಕಾಂತಮಣಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಧನ್ಯವಾದಗಳು ಮಾತಾಜಿ. ಹರೇ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಲಲಿತಾ ಆರ್ ಪೂಜಾರಿ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಅಹಮಾತ್ಮ ಗೂಢಕೇಶ ಸರ್ವಭೂತಾಶ್ರಯ ಸ್ಥಿತಃ ಅಹಮಾದಿಶ್ಯ ಮಧ್ಯಂ ಚ ಭೂತಾನಾಮಂತ ಏವ ಚ. ಮಾತಾಜಿ 5 ಮಾತ್ರ ಜನ ಮಾತಾಜಿ ಸಾಕು. ಬಂದಿದ್ದಾರೆ. ಆಯ್ತು ಸಾಕು ಮಾತಾಜಿ. ಮೀಟಿಂಗ್ ಇದೆ ಮಾಡೋಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಯಾರಾದ್ಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲಾಂದ್ರೆ ನಾಳೆಯ ತರಗತಿಯಲ್ಲಿ ಕೇಳ್ಬಹುದು. ಧನ್ಯವಾದಗಳು.